STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು music programming ಗಾಗಿ ಸಂಪರ್ಕಿಸಿ STM Film Studio, the complete movie solution. ನಮಸ್ತೆ ಸೊಲ್ಮೆಲು ತಿರುಗುಬಾಣಕ್ಕೆ ಸ್ವಾಗತ. ನಾನು ಜಿತೇಂದ್ರ ಕುಂದೇಶ್ವರ. ಇಂದಿನ ತಿರುಗುಬಾಣದ ಅತಿಥಿ ವಿಶೇಷ ಅತಿಥಿ ಮಹೇಶ್ ವಿಕ್ರಮ್ ಹೆಗ್ಡೆ. ಇವರ ಹೆಸರು ಸಾಕಷ್ಟು ವೈರಲ್ ಆಗಿದೆ. ಖುದ್ದು ಸಾಕ್ಷಾತ್ ಪ್ರಧಾನಿ ಮೋದಿಯೇ ಇವರ ಟ್ವಿಟರ್ ಅಕೌಂಟನ್ನು ಫಾಲೋ ಮಾಡ್ತಾ ಇದ್ದಾರೆ. ಇವರ ಹಾಕಿದ ಪೋಸ್ಟ್ಗಳು ಅದು ಸದಾ ವಾದ ವಿವಾದಕ್ಕೆ ಎಡೆ ಮಾಡಿಕೊಡುವಂಥದ್ದು. ಅವರು ಇವತ್ತು ನಮ್ಮ ತಿರುಗುಬಾಣದ ಅತಿಥಿಯಾಗಿ ಬಂದಿದ್ದಾರೆ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ, ನಿಮಗೆ ಸ್ವಾಗತ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ, ನೀವು ಯಾರು ಅಂತಲೇ ಹೊರಗಿನ ಪ್ರಪಂಚಕ್ಕೆ ಸರಿಯಾಗಿ ಗೊತ್ತಿಲ್ಲ. ನೀವು ಪೋಸ್ಟ್ ಕಾರ್ಡ್ನ ಸಂಪಾದಕರು, ಆಮೇಲೆ ಬಂತು ದ ಪೋಸ್ಟು, ದ ರೋಸ್ಟ್ ಕಾರ್ಡ್, ಆಮೇಲೆ ಇನ್ನು ಪೋಸ್ಟ್ ಮ್ಯಾನ್, ಇನ್ಯಾವುದೋ ನಂತರ ತುಂಬ ಬಂತು. ಇದರಲ್ಲಿ ನೀವು ನಿಜವಾದ ಸಂಪಾದಕರು ಯಾರು? ನಿಮ್ಮ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ? ಒಂದು 7 ವರ್ಷದ ಹಿಂದೆ ನಾನು ಪೋಸ್ಟ್ ಕಾರ್ಡ್ ಮಾತ್ರ ನಾನು ಆರಂಭಿಸಿದ್ದು. ನನಗೆ ಈ ಪ್ರಶ್ನೆಯನ್ನು ತುಂಬ ಜನ ಕೇಳಿದ್ದಾರೆ. ರೋಸ್ ಕಾರ್ಡ್, ಪೋಸ್ಟ್ ದಿ ಕಾರ್ಡ್, ಪೋಸ್ಟ್ ಮ್ಯಾನು, ಇನ್ನು ಏನೋ ಇದೆ ಅಂತ. ನಾನು ಅವ್ರಿಗೆ ಒಂದೇ ಉತ್ತರ ಯಾವಾಗಲೂ ಕೊಡೋದು, ಒಂದು ಒಳ್ಳೆ ಪ್ರಾಡಕ್ಟ್ ಬಂದರೆ ಅದರ ಡೂಪ್ಲಿಕೇಟ್ ಮಾಲು ಚೈನಾ ಮಾಲ್ ಅಂತ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಒರಿಜಿನಲ್ಗೆ ಒಂದು ಡೂಪ್ಲಿಕೇಟ್ ಮಾಲ್ ಬರುತ್ತೆ. ಖಂಡಿತ ಹಾಗೆ ಇರುತ್ತೆ. ಅವರವರ ಖುಷಿಗೆ ಅವರವ್ರು ಮಾಡ್ಕೊಂಡಿದ್ದಾರೆ, ಇರಲಿ, ಅದರಲ್ಲಿ ಏನು ನನಗೆ ಏನು ನೋವಿಲ್ಲ. ಈಗ ನೀವೇನು ಮಾಡ್ತಾ ಇದ್ದೀರಿ? ಈಗ ನಿಮ್ಮ ಪ್ರಸ್ತುತವಾಗಿ ನೀವು ಪೋಸ್ಟ್ ಕಾರ್ಡ್ನ ಸಂಪಾದಕರು ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ರು? ಪೋಸ್ಟ್ ಕಾರ್ಡ್ ನಾನೇ ಆರಂಭಿಸಿದ್ದು. ಈಗ ಅದಕ್ಕೆ ಆದ ಒಂದು ತಂಡ ಇದೆ. ನಾನು ಯಾವುದೇ ಒಂದು ಕೆಲಸ ಮಾಡುವಾಗ ಅದನ್ನು ಆರಂಭಿಸಿ ಅದು ಸಕ್ಸಸ್ ಆದ ನಂತರ ಅದಕ್ಕೆ ಬೇಕಾದ ಒಂದು ತಂಡ ಇಟ್ಟು ಅದರ ನಂತರ ಇನ್ನೊಂದು ಶುರು ಮಾಡುವ ನನ್ನ ಪ್ರವೃತ್ತಿ. ಈಗ ಅದರಷ್ಟಕ್ಕೆ ನಾನು 1.5 ವರ್ಷದಿಂದ ಇವತ್ತು ತಲೆ ಹಾಕಿರೋದಲ್ಲಿ. ಟಿ ವಿ ವಿಕ್ರಮದ ಪ್ಲ್ಯಾನ್ ಯಾವಾಗ ಆರಂಭ ಆಯ್ತಲ್ಲ ಅವತ್ತಿನಿಂದ ನಾನು ಪೋಸ್ಟ್ ಕಾರ್ಡ್ಗೆ ತಲೆನೂ ಹಾಕಿಲ್ಲ. ಇವತ್ತು ಫಸ್ಟ್ ಟೈಮ್ ಹಾಕಿರೋದು, ಒಂದು ಮೀಟಿಂಗ್ ತಗೊಂಡು ಬಂದೆ ಅಷ್ಟೇ. ನಡೀತಾ ಇದೆ ಅದರಷ್ಟಕ್ಕೆ. ಈಗ ಟಿ ವಿ ವಿಕ್ರಮದಲ್ಲಿ ಸ್ವಲ್ಪ ವ್ಯಸ್ತರಾಗಿದ್ದೆ. ಹೌದು. ಈಗ ನಿಮ್ಮ ಬಗ್ಗೆ ಇನ್ನೂ ನಮಗೆ ಸ್ಪಷ್ಟವಾಗಿ ವಿಚಾರಗಳು ತಿಳಿದು, ನೀವಂದರೆ ಬೆಂಗಳೂರಿನ ಮಡಿವಾಳದಲ್ಲಿ ಏನೋ ಪ್ಯೂರಿಫೈಯರ್ ಅಂಗಡಿ ಮಾಡ್ಕೊಂಡಿದ್ರಂತೆ. ಈಗೆಲ್ಲ ನೀವು ಮುಸ್ಲಿಮರ ಬಗ್ಗೆ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಹಾಕ್ತೀರಿ ಅಂತ ಆರೋಪ ಇದೆ. ಆದರೆ ಅಲ್ಲಿ ನಿಮ್ಮ ಕೆಲಸಕ್ಕಿದ್ದವರು, ಉದ್ಯೋಗದಲ್ಲಿದ್ದವರು ಇಲ್ಲಿಯ ಬ್ಯಾರಿಗಳೇ, ಮುಸ್ಲಿಮರೇ ಅಂತ ತುಂಬ ಜನ, ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಸಣ್ಣ ಪುಟ್ಟದ ಮಟ್ಟಿಗೆ ಈ ವಿಷಯಗಳು ಚರ್ಚೆ ಆಗ್ತಿದೆ. ಹೌದಾ ಇದೆಲ್ಲ? ಅದರಲ್ಲಿ ಅರ್ಧ ಸತ್ಯ. ಹೌದು, ನಾನು ವಾಟರ್ ಪ್ಯೂರಿಫೈಯರ್ ಮಾರ್ತಾ ಇದ್ದದ್ದು ನಿಜ. ನಾನು ನಿಮ್ಗೆ ಇನ್ನೂ ಸ್ವಲ್ಪ ಹಿಂದೆ ಹೋಗಿ ಹೇಳುವುದಾದ್ರೆ, ನಾನು ಮೂಡುಬಿದ್ರಿಯ ಬೊಗುರುಗುಡ್ಡೆ ಹೊಸಬೆಟ್ಟು ಅಂತ ಒಂದು ಊರಲ್ಲಿ ಹುಟ್ಟಿದವನು. ಕಡು ಬಡತನ, 4 ಮಕ್ಕಳು, ಅಮ್ಮ ಬೀಡಿ ಕಾಡ್ತಾ ಇದ್ರು. ಶಿಕ್ಷಣ ಮುಗಿಸಿ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಮೊದಲು ಆರಂಭಿಸಿದ್ದು ಸೇಲ್ಸ್ ಟ್ರೈನಿಯಾಗಿ 2,200 ರೂಪಾಯಿಗೆ ಸ್ಯಾಲ್ರಿಗೆ ಕೆಲಸ. ಬ್ಯಾಗ್ ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ದದ್ದು, ವಾಟರ್ ಪ್ಯೂರಿಫೈಯರ್ ಮಾಡ್ತಾ ಇದ್ದದ್ದು. ಅದರ ನಂತರ ನನ್ನ ಛಲ ಎಷ್ಟು ಜೋರಿತ್ತಂದರೆ, 3 ವರ್ಷದಲ್ಲಿ ನಾನು 13 ಪ್ರಮೋಷನ್ ಪಡಿತೀನಿ, ರೀಜನಲ್ ಮ್ಯಾನೇಜರ್ ಆಗ್ತೀನಿ. 1,700 ಎಂಪ್ಲಾಯೀಸ್ ಇರುವ ಮಲ್ಟಿನ್ಯಾಷನಲ್ ಕಂಪ್ನಿ ಅದು. ಅಲ್ಲಿ ನಾನು ಬೆಸ್ಟ್ ಎಂಪ್ಲಾಯಿಂದ ಹಿಡಿದು ಬೆಸ್ಟ್ ಮ್ಯಾನೇಜರ್ವರೆಗೆ ಪ್ರತಿ ಸಲನೇ ಅವಾರ್ಡ್ ತಗೊಳ್ತಿದ್ದೆ. ಅದರ ನಂತರ ಒಂದು 5 ವರ್ಷ ಅಲ್ಲಿ ಕೆಲಸ ಮಾಡಿದ ನಂತರ ನನ್ನದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. 80 ಜನ ಕೆಲಸಕ್ಕೆ ಇರ್ತಾರೆ. ಆಗ ಅದೇ ಮಡಿವಾಳದ ಆಂಜನೇಯನ ಪಕ್ಕದಲ್ಲಿರುವ
ನಮ್ಮ ಆಫೀಸ್. ಅಲ್ಲಿ ಮುಸ್ಲಿಮರು ಇದ್ದದ್ದು ನಿಜ. 80ರಲ್ಲಿ ನನ್ನ ಪ್ರಕಾರ ಒಂದು 8 ಜನ ಇರ್ಬೋದು, 10%. ಈಗ ಅವರು 20% ಮೇಲೆ ಇದ್ದಾರೆ. ಆ 10%ಅಲ್ಲಿ ಯಾರು ಇದ್ರಲ್ವಾ ಅವ್ರು ಯಾರು ಕೂಡ ಕೋಮುವಾದಿಗಳಾಗಿರಲಿಲ್ಲ. ನಾವು ಇವತ್ತಿಗೂ ಕೂಡ ಅಬ್ದುಲ್ ಕಲಾಮನ್ನು ಮೆಚ್ಚುವವರೇ. ನನ್ನಲ್ಲಿ ಇದ್ದದ್ದು, ನಾನು ಕರ್ಕೊಂಡು ಹೋಗಿರೋದು ಮೂಡುಬಿದ್ರೆ ಕೋಟೆ ಬಾಕಿಲ್ನ ರಿಕ್ಷಾ ಡ್ರೈವರನ್ನು, ಇಲ್ಲೇ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು, ಇಂಥವ್ರನ್ನು ಕರ್ಕೊಂಡು ಹೋಗಿ ಡೆವಲಪ್ ಮಾಡಿದ್ದೀನಿ. ಅವ್ರು ಇವತ್ತು 10 ಲಕ್ಷದ ಮೇಲಿನ ಕಾರಲ್ಲಿ ತಿರುಗಾಡ್ತಿದ್ದಾರೆ ಎಲ್ಲರೂ. ಒಬ್ಬ ನಜೀರು, ಒಬ್ಬ ಇರ್ಷಾದು, ಒಬ್ಬ ಮೊಯ್ದೀನು, ಈ ರೀತಿ ಅವರು ಒಳ್ಳೆಯವರು. ನನ್ನೊಟ್ಟಿಗೆ ಅನ್ಯ ಧರ್ಮದವರು ಬಿಸ್ನೆಸ್ ಮಾಡುವಾಗಲೂ ಇದ್ರು, ಪೋಸ್ಟ್ ಕಾರ್ಡಲ್ಲೂ ಇದ್ರು, ಟಿ ವಿ ಕ್ರಮದಲ್ಲಿದ್ದಾರೆ. ಅದರ ವಿಷಯ ಮತ್ತೆ ಬರ್ತೀನಿ ನಾನು. ಈ ವಾಟರ್ ಪ್ಯೂರಿಫೈಯರ್ ಅಲ್ಲಿ ಆದ ನಂತರ ನಾನು ನಂದೇ ಸ್ವಂತ ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ಸನ್ನು ಮತ್ತೆ ಸೇಲ್ ಮಾಡಿ 2014 ಹೊತ್ತಿಗೆ ಮೋದಿಯವರು ಪ್ರಧಾನಿ ಆಗ್ತಾರಂತ ಒಂದು ಆ ಇದರಲ್ಲಿ ನಾನು ಎಲ್ಲ ಸೇಲ್ ಮಾಡಿ ಪೋಸ್ಟ್ ಕಾರ್ಡ್ ಶುರು ಮಾಡಿದ್ದು. ನೀವು ಹಾಗಾದ್ರೆ ಪೋಸ್ಟ್ ಕಾರ್ಡ್ ಅಲ್ಲಿ ಇಷ್ಟು ಲಾಭ ಇದೆ ಅಂತ ಆಯ್ತು ಹಾಗಾದ್ರೆ. ಈಗ ಯಾಕೆ ಹೇಳಿದ್ರೆ ನಾನು ಆಚೆ ಈಚೆ ಹೋಗುವಾಗ ನೀವು ಔಡಿ ಕಾರಲ್ಲಿ ನಾನು ನೋಡಿದ್ದೇನೆ ಇಳಿಯುವಂಥದ್ದನ್ನ. ಆಮೇಲೆ ಎಂಡ್ ಓವರ್, ಈ ಗಾಡಿಗಳ ಲೆಕ್ಕ ನೋಡಿದ್ರೆ ನಿಮ್ಮ ಪೋಸ್ಟ್ ಕಾರ್ಡಲ್ಲಿ ಇಷ್ಟು ಸಂಪಾದನೆ ಆಯ್ತಾ? ನೋಡಿ, ನಾನು ಪೋಸ್ಟ್ ಕಾರ್ಡ್ ಶುರು ಮಾಡುವಾಗ ನನ್ನ ಹತ್ರ ಸ್ವಂತ ಮನೆ ಇತ್ತು, ಸ್ವಂತ ಸೈಟ್ ಇತ್ತು. ಪೋಸ್ಟ್ ಕಾರ್ಡ್ ಶುರು ಮಾಡಿದ ನಂತರ ಈಗ ಬಾಡಿಗೆ ಮನೆಯಲ್ಲಿ ಇದ್ದೇನೆ. ಯಾಕೆ ಆ ಮನೆಯನ್ನು ಏನು ಮಾಡಿದ್ರಿ? ನಾನು ಪೋಸ್ಟ್ ಕಾರ್ಡ್ ಶುರು ಮಾಡಿದ ನಂತರ ಈ ಟಿವಿ ವಿಕ್ರಮದವರೆಗೆ ನಾನು ಈ ದೇಶ ಮತ್ತೆ ಧರ್ಮಕ್ಕೋಸ್ಕರ ಖರ್ಚು ಮಾಡಿರೋದು ಬರೋಬ್ಬರಿ 4 ಕೋಟಿಗಿಂತಲೂ ಅಧಿಕ. ನನ್ನ ಇಂಡಸ್ಟ್ರಿಯನ್ನು ನಾನು ಸೇಲ್ ಮಾಡಿ ಇಲ್ಲಿ ಬಂದಿರೋದು ನನ್ನ ಕೈಯಿಂದ ಖರ್ಚು ಮಾಡಿರೋದು. ಆಮೇಲೆ ಖರ್ಚು ಮಾಡಿರೋದು ಇಲ್ಲಿ ಲಾಭ ಇಲ್ಲ. ನಿಮ್ಗೆ ಹೇಳ್ತೀನಿ, ಫೇಸ್ಬುಕ್ ಅಲ್ಲಿ ನಾನು ಹಾಕುವ ಪೋಸ್ಟ್ ಇಂದ ₹1 ಬರೋಲ್ಲ, ಅದು ನಿಮಗೂ ಗೊತ್ತಿದೆ. ಸರಿ, ಫೇಸ್ಬುಕ್ ಅಲ್ಲಿ ಬರಲ್ಲ. ಪೋರ್ಟಲ್ ಇಂದ ಏನ್ ಬರ್ತಾ ಇತ್ತಲ್ಲ, ಅದು ನಮ್ಮ ಟೀಗೂ ಕೂಡ ಸಾಕಾಗ್ತಿರ್ಲಿಲ್ಲ. ಒಂದು ಯಾವುದೋ ಟೀಕೆ ಬಂತಂತ ಅದನ್ನು ನಿಲ್ಸಿಬಿಟ್ಟೆ ನಾನು. ಆಡಿ ಕಾರು ನನ್ನ ಅಣ್ಣಂದು. ನಾನು ಪೋಸ್ಟ್ ಕಾರ್ಡ್ ಶುರು ಮಾಡುವ ಹಿಂದೆನೆ ಅವ್ರು ತಗೊಂಡಿದ್ದು. ಈಗಲೂ ನಾನು ನಂಬರ್ ಕೊಟ್ರೆ ನೀವು ವಾಹನ ಅಂತ ಚೆಕ್ ಮಾಡಿದ್ರೆ 2013 ಮಾಡೆಲ್ ಅದು. ನಾನು ಶುರು ಮಾಡಿದ್ದು 2014. ಇಂಥ ಆಸ್ತಿಯನ್ನು ಕಳ್ಕೊಂಡಿದ್ದೀನಿ. ಆದ್ರೆ ಅಣ್ಣ ಹೋಟೆಲಿಯರು, ನಾವು ಇಬ್ರು ಕೂಡ ನೋಡಿ, ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಸಾಯ್ಬಾರ್ದು. ಛಲ ಇದ್ದು ನಾನು 3 ವರ್ಷದಲ್ಲಿ ₹2,200 ಸ್ಯಾಲ್ರಿಯಿಂದ ನಾನು ಬಿಡುವಾಗ ನನಗೆ ಆಗ ₹45,000 ಸ್ಯಾಲ್ರಿ ಇತ್ತು. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ತಿಂಗಳಿಗೆ 5 ಲಕ್ಷ ನಾನು ಅರ್ನ್ ಮಾಡ್ತಿದ್ದೆ ತಿಂಗಳಿಗೆ. ಹಾಗಾದ್ರೆ ಎಲ್ಲ ಪೈಸಾ ಲೆಕ್ಕ ಇದೆ ನಿಮ್ಮ ಹತ್ರ. ಆದ್ರೆ ನಾನು ಇವತ್ತು ಏನು ಆಸ್ತಿ ಸಂಪಾದಿಸಿದ್ದೀನಿ ಅಂತ ನೀವು ಕೇಳಿದ್ರೆ, ಇದು ಶುರು ಮಾಡಿದ ನಂತರ ನಾನು ₹1 ಪಕ್ಷದಿಂದ ಅಥವಾ ಯಾವ ಲೀಡರ್ಗಳಿಂದ ತಗೊಂಡವನಲ್ಲ. ನಾನು ಯಾವಾಗ್ಲೂ ಹೇಳೋದಿದೆ, ಆ ಸಿದ್ಧಾಂತದಲ್ಲಿ ಹಣ ಇದೆ, ಈ ಸಿದ್ಧಾಂತದಲ್ಲಿ ನಿದ್ದೆ ಇದೆ, ನೆಮ್ಮದಿ ಇದೆ. ಓಕೆ, ನನ್ನನ್ನು ನಾನು ಸೇಲ್ ಮಾಡ್ಕೊಂಡಿಲ್ಲ, ನನ್ನನ್ನು ನಾನು ಯಾರಿಗೂ ಬಕೆಟ್ ಹಿಡ್ದವನಲ್ಲ. ದೇಶ ಧರ್ಮ. ನಾನು ಅಮ್ಮನಿಗೆ ಒಂದು ಮಾತು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 2 ಗಂಡು ಮಕ್ಕಳು, ಒಂದು ಕುಟುಂಬಕ್ಕೆ, ಒಂದು ಸಮಾಜಕ್ಕೆ ಅಂತ. ಸರಿ, ಈಗ ನೀವೆಲ್ಲ ಕಳ್ಕೊಂಡಿದ್ದೀರಿ ಅಂತ ಹೇಳಿದ್ರಿ. ಈಗ ಮತ್ತೆ ದಯವಿಟ್ಟು ಇಲ್ಲ ಕಳ್ಕೊಂಡಿಲ್ಲ. ನಾನು ಹೇಳ್ತೀನಿ, ಖರ್ಚು ಮಾಡಿದ್ದೀನಿ, ನಾನು ಕಳ್ಕೊಂಡಿಲ್ಲ. ಹೋಗಿರೋದು ಪೇಪರ್, ಬಂದಿರೋದು ಹಾರ್ಟ್ಸ್, ಹೃದಯದ ಪ್ರೀತಿಗಳು. ಈಗ ಅದರಿಂದ ಕಳ್ಕೊಂಡಿಲ್ಲ. ಈಗ ನೀವು ಹೃದಯದ ಲೆಕ್ಕಾಚಾರ ಹಾಕಿದ್ರೆ ಇಲ್ಲಿ ಟಿವಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿಯೇ ಬೇಕಿರೋದು ಹಣದ ಲೆಕ್ಕಾಚಾರವೇ. ಸೊ ನೀವು ಇದ್ದ ಹಣ ಎಲ್ಲ ಇದ್ದದ್ದು ಎಲ್ಲ ಸಮಾಜಕ್ಕೆ ಕೊಟ್ಟ ಮೇಲೆ ನೀವು ಈ ವಿಕ್ರಮ್ ಟಿವಿಯನ್ನ, ಅದಕ್ಕೆ ಇನ್ವೆಸ್ಟರ್ ಯಾರು, ಅದರ ಹಿಂದೆ ಯಾರು ರಾಜಕೀಯ ಪಕ್ಷದವರಿದ್ದಾರಾ ಅಥವಾ ಕಾರ್ಪೊರೇಟ್ ಬಂಡವಾಳಶಾಹಿಗಳಿದ್ದಾರಾ ಎನ್ನುವ ಸಂಶಯ ಇರ್ತದೆ. ನಿಮ್ಮ ಹತ್ರ ಏನಿಲ್ಲ ಅಂತ ಹೇಳಿದ್ರೆ ಯಾರಿದ್ದಾರೆ ನಾವೊಂದು ಕೇಳುದು. ನಾನು ನಿಮ್ಗೆ ಎಲ್ಲೂ ಹೇಳಲಿಲ್ಲ ನಾನು ಎಲ್ಲ ಖಾಲಿ ಆಗಿದ್ದೇನೆ ಅಂತ. ಟಿವಿ ವಿಕ್ರಮ ಶುರು ಮಾಡುವ ಮುಂಚೆ ಎಲ್ಲೂ ಖಾಲಿ ಆಗಿದ್ದೇನೆ ಅಂತ ಹೇಳಿಲ್ಲ. ನನಗೆ ಬದುಕೋಕೆ ಬೇಕಾದಷ್ಟು ನಾನು ಇಟ್ಕೊಂಡಿದ್ದೇನೆ.
ಆದರೆ ನನಗೆ ಬದುಕೋಕೆ ಸ್ವಂತ ಮನೆ ಬೇಕಂತಿಲ್ಲ, ನನ್ಗೆ ಬದುಕೋಕೆ ಸ್ವಂತ ಕಾರ್ ಬೇಕಂತಿಲ್ಲ. ನಾನು ಇವತ್ತು ಬಾಡಿಗೆ ಮನೆಯಲ್ಲಿದ್ದೀನಿ. ಮೂಡುಬಿದ್ರೆಯಲ್ಲಿ ನನ್ನ ಅಮ್ಮ ಅಣ್ಣ ಇರುವ ಅದು ಸ್ವಂತ ಮನೆ ಅಮ್ಮ ಅಂತ. ಸರಿ, ಇಲ್ಲಿರೋದು ನಾನು ಬಾಡಿಗೆ ಮನೆ. ನನಗೆ ಬದುಕೋಕೆ ಎಷ್ಟು ಬೇಕು, ನನಗೆ ಚಾಪೆಯಲ್ಲಿ ಮಲಗು ಕೂಡ ಗೊತ್ತಿದೆ, ಅದರಲ್ಲಿ ಸಿಗುವ ಸುಖನೂ ಗೊತ್ತಿದೆ. ಇನ್ನು ಟಿವಿ ವಿಕ್ರಮ ವಿಷಯ ಬರೋದಾದ್ರೆ, ನಮ್ಮ ಗೆಳೆಯರಿದ್ದಾರೆ, ನಮ್ಮದೇ ಒಂದು ಗೆಳೆಯರ ಬಳಗೆ ಇದೆ. ವಿಕ್ರಮ ಹಿತೈಷಿ ತಂಡ ಅಂತಲೇ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಸಹಾಯ ಮಾಡಿ ಇದನ್ನು ಮಾಡಿದ್ದೀವಿ. ಈಗ ದೇವ್ರ ದಯೆಯಿಂದ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ಬ್ರ್ಯಾಂಡ್ ಆಗಿದೆ. ಮತ್ತೆ ದೇವ್ರ ದಯೆನೂ ಇದೆ. ನಮ್ಮ ಅಣ್ಣ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರಿಂದ ನಡೀತಿದೆ. ನೀವೊಂದು ಹೇಳಿದ್ರಿ ಪಕ್ಷ ಅಂತ ಹೇಳುವಾಗ ಒಂದು ನೆನಪಾಯಿತು. ಕಟ್ಟರ್ ಸಂಗಿ, ಚಡ್ಡಿ, ಏನೆಲ್ಲ ಉಂಟು, ಎಡಚರು ಎಲ್ಲ ಶಬ್ದಗಳನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ. ಸುಳ್ಳಿನ ಕಾರ್ಖಾನೆ, ಮೋದಿ ಭಕ್ತ, ಏನೆಲ್ಲ. ಆದರೆ ಒಂದೇ ಒಂದು ವಿಚಾರದಲ್ಲಿ BJP ನಿಮ್ಮನ್ನು ಕಾಂಗ್ರೆಸ್ ಏಜೆಂಟ್ ಅಂತ ಕರೆದ್ರು. ಬೇಕಿತ್ತ ನಿಮಗೆ? ನನಗೆ ಬೇಕಿತ್ತ ಅಂತ ಯಾಕೆ ಹೇಳ್ತೀರಾ? ಅಲ್ಲ ನೋಡಿ, ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ, ಅಥವಾ ನೀವು BJP ಪಕ್ಷಕ್ಕೋಸ್ಕರ, ನಿಮ್ಮ ಸಿದ್ಧಾಂತಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ, ಮೋದಿಗೋಸ್ಕರ ಏನ್ ಹೇಳಿದ್ರು ಮೋದಿ ಹೆಸರಲ್ಲೇ ಇವರು ಗೆಲ್ಲುವುದಲ್ವಾ? ನಿಮ್ಮನ್ನ ಕೇವಲ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಏಜೆಂಟ್ ಅಂತ ಕರೆಯುವಾಗ ನಾವು ನನಗೆ ಅಂತಲ್ಲ, ಎಲ್ರಿ ಬೋಡಿತ್ತಂಡ ಮಾರ್ಯಾರ, ಬೇಕಿತ್ತ ನಿಮ್ಗೆ ಅಂತ ನೀವು ತುಳುವಲ್ಲಿ ಒಂದು ವರ್ಡ್ ಹೇಳಿದಕ್ಕೆ ನಾನು ತುಳುವಲ್ಲಿ ಒಂದು ನಿಮಗೆ ಒಂದು ಒಳ್ಳೆ ಗಾದೆ ಹೇಳ್ತೀನಿ. ಅದರ ಮುಂಚೆ ನಾನೊಂದು, ನೀವು ಕಟ್ಟರ್ ಹಿಂದೂ ಅಂದ್ರಲ್ಲ, ಕಟ್ಟರ್ ಹಿಂದೂ ಅನ್ನೋದಕ್ಕಿಂತ ನಾನು ಪ್ರೌಡ್ ಹಿಂದೂ. ನಮ್ಮ ಧರ್ಮದ ಶ್ರೇಷ್ಠತೆಯ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಅದನ್ನು ತಿಳಿಸೋಕೆ ನಾನು ಯಾವಾಗಲೂ ಪ್ರಯತ್ನಿಸ್ತೇನೆ. ಇನ್ನು ನೀವು ಬೋಡಿತ್ತನ ಇರೇಗ ಅಂತ ಅಂದ್ರಲ್ಲ, ನನಗೊಂದು ಸಣ್ಣ ಕಥೆ ಇದೆ, ನೆನಪಾಗುತ್ತೆ. 2 ಮನೆ. ಒಂದು ಭಿಕ್ಷುಕಿ ಡೈಲಿ ಒಂದು ಮನೆಯಲ್ಲಿ ಬರ್ತಾರೆ, ಭಿಕ್ಷೆ ತಗೊಳ್ತಾರೆ. ಆ ತಾಯಿ ಡೈಲಿ ಅನ್ನ ಹಾಕ್ತಾರೆ ಆ ಭಿಕ್ಷುಕಿಗೆ. ಅದನ್ನು ಎದುರು ಮನೆಯವರು ಸಹಿಸೋಲ್ಲ ಯಾವಾಗಲೂ ಕೂಡ. ಆದರೆ ಎದುರು ಮನೆಯವರು ಒಂದು ದಿವಸನೂ ಆ ಭಿಕ್ಷುಕಿಗೆ ಅನ್ನ ಹಾಕೇ ಇಲ್ಲ. ಒಂದು ದಿವಸ ಈ ತಾಯಿ ಮನೆಯಲ್ಲಿ ಏನೋ ಸಾವು ನೋವು ಏನೋ ಆಗಿರುತ್ತೆ, ಹಾಕೋಕ್ಕಾಗಲ್ಲ. ಭಿಕ್ಷುಕಿ ಖಾಲಿ ಕೈಯಲ್ಲಿ ಹೋಗುವಾಗ ಎದುರು ಮನೆಯವರು ಕರೆದು ಹೇಳ್ತಾರಂತೆ, ಬಾ ನಾನು ಹಾಕ್ತೀನಿ ಅಂತ ಅವತ್ತು ಬಿರಿಯಾನಿ ಕೊಟ್ಟು ಕಳಿಸ್ತಾರೆ. ಆಗ ಈ ಭಿಕ್ಷುಕಿ ಹೋಗುವಾಗ ಹೇಳ್ತಾರಂತೆ, ಏಪಲಾ ಕೊರ್ಪುನ ಡ್ಯಾಶ್ ಕೊರ್ಜೇರು ಏಪಲಾ ಕೊರಂಜಿನ ಅಕ್ಕ ಇನಿ ಕೊರಿಯೇರು. ಹಾಗೆ ನಾನು ಆ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ ಮಾಡ್ಬೋದಿಲ್ವಾ ಅಂತ. ಹಾಗೆ ಹೀಗೆ ನೀವು ಮಾಡಿದಂತ ಕೆಲಸವನ್ನು ಇವರು ಕೃತಜ್ಞರಾಗಿರ್ಬೇಕಿತ್ತು, ಕನಿಷ್ಠ ಅದು ಮಾಡದೆ ಕೃತಜ್ಞರಾಗಿ ಮಾಡಿದ್ರು ಅಂತ ನಿಮ್ಮ ಇದರ ಅರ್ಥ. ನೋಡ್ರಿ, ಆದ್ರೆ ಅವ್ರು ಹೇಳುದು ಹಾಗಲ್ಲ. ನೀವು BJPಯಲ್ಲಿ ಒಂದು ಹುದ್ದೆ ಬೇಕು ಎಂಬ ಆಸೆಯಿಂದ ರಾಜ್ಯಾಧ್ಯಕ್ಷರ ಮೇಲೆ ಅವರು ದುರ್ಬಲರು ಎನ್ನುವಂತ ಟ್ವೀಟ್ ಮಾಡಿದ್ದೀರಿ ಅಥವಾ ಪೋಸ್ಟ್ಗಳನ್ನು ಹಾಕಿದ್ರಿ, ನೀವು ಸ್ವಾರ್ಥ ಅಂತ ಅವ್ರು ಹೇಳ್ತಾರೆ. ನಿಮಗೆ ಅದಕ್ಕೆ 2 ಮಾತು ಹೇಳ್ತೀನಿ. ಒಂದು, ಕಾರ್ಯಕರ್ತ ಇಡೀ ದೇಶದಲ್ಲಿ ನೀವು ಹುಡುಕಿದ್ರೆ, ದುರ್ಬಿನ್ ಹಾಕಿ ಹುಡುಕಿದ್ರು ಕೂಡ ದಿನದ 24 ಗಂಟೆ ತನ್ನ ಮನೆ ಮಠ ಬಿಟ್ಟು, ಕೆಲಸ ಬಿಟ್ಟು, ಪಕ್ಷಕ್ಕೋಸ್ಕರ ಕೆಲಸ ಮಾಡುವ, ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡುವ, ನೀವು ದುರ್ಬಿನ್ ಹಾಕಿ ಹುಡುಕಿ ಒಂದು 100 ಕಾರ್ಯಕರ್ತರು ಸಿಗ್ಬೋದು. ಆ 100 ಕಾರ್ಯಕರ್ತರಲ್ಲಿ ಎಲ್ಲವನ್ನೂ ಬಿಟ್ಟು ಒಂದು 50-55 ಜನರನ್ನು ಇಟ್ಕೊಂಡು ಅವರಿಗೆ ಸಂಬಳ ಕೊಡ್ತಾ ಪಕ್ಷಕ್ಕೋಸ್ಕರ ಪ್ರಚಾರ ಮಾಡುವ ಒಬ್ಬನೇ ಒಬ್ಬ ಕಾರ್ಯಕರ್ತ ಇಡೀ ದೇಶದಲ್ಲಿ ನಿಮ್ಗೆ ಸಿಗೋದು. ಅದು ಮಹೇಶ್ ವಿಕ್ರಮ್ ಹೆಗಡೆ ಮಾತ್ರ. ಓಕೆ, ನಾನು ಒಂದು ಹೇಳ್ತೀನಿ, ನಾನು ಯಾವತ್ತೂ ಹುದ್ದೆ ಕೇಳ್ಕೊಂಡು ಹೋಗಿಲ್ಲ. ಹುದ್ದೆ ಕೇಳಿದ್ರು ತಪ್ಪಲ್ಲ. ಕಾರ್ಯಕರ್ತ ಯಾವುದೇ ಆಗ್ಲಿ, ಮಹೇಶ್ ವಿಕ್ರಮ್ ಹೆಗಡೆ ಆಗ್ಲಿ ಅಥವಾ ಇನ್ನೊಬ್ಬರು ಗ್ರೌಂಡ್ ಅಲ್ಲಿ ಕೆಲಸ ಮಾಡುವ ಯಾವುದೇ ಕಾರ್ಯಕರ್ತ ಹುದ್ದೆ ಕೇಳುದ್ರಲ್ಲಿ ತಪ್ಪಿಲ್ಲ. ಇವರ ಆಸ್ತಿನೂ ಅಲ್ಲ ಪಕ್ಷ, ಗೊತ್ತಾಯ್ತಲ್ಲ. ಆದ್ರೆ 2018 ತೇಜಸ್ವಿ ಸೂರ್ಯ ಮತ್ತೆ ವಿಜೇಂದ್ರ ಅವರಿಗೆ ಯುವ ಮೋರ್ಚಾದ ಜನರಲ್ ಸೆಕ್ರೆಟರಿ ಕೊಡುವಾಗ ನನಗೂ ಕರೆದು ಕೇಳಿದ್ದಾರೆ, ನಿಮ್ಗೆ ಬೇಕಾ ಅಂತ. ನಾನು ಬೇಡ ಅಂದಿದ್ದೀನಿ.
2-3 ಸಲ ನನಗೆ ಕೇಳಿದ್ದಿದೆ, ಬೇಡ ಅಂದಿದ್ದೀನಿ. ಅದರ ಅರ್ಥ ರಾಜಕೀಯ ನನಗೆ ಅಸ್ಪೃಶ್ಯ ಅಲ್ಲ, ಬಟ್ ಇವತ್ತಿನ ರಾಜಕೀಯ ನನಗೆ ಏನೋ ಸ್ವಲ್ಪ ಸರಿ ಕಾಣ್ತಾ ಇಲ್ಲ, ಸೇವೆ ಕಾಣ್ತಾ ಇಲ್ಲ. ಅಲ್ಲ, ಯಾಕೆ ಮೋದಿ ಅವರು ಪ್ರಧಾನಿ ಆಗಿರುವಂತ ಈ ಪ್ರಸಕ್ತ ರಾಜ್ಯಕ್ಕೆ ನಿಮ್ಗೆ ಇಷ್ಟ? ನೀವು ಮೋದಿಯ ಒಂದು ಅಭಿಮಾನಿಗಳು, ಭಕ್ತರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಸರ್. ಮೋದಿಗೋಸ್ಕರ ಈ ದಕ್ಷಿಣ ಕನ್ನಡದಲ್ಲಿ ನೀವು ಈಗ ಇಂಟರ್ವ್ಯೂ ಮಾಡಿದ್ರಲ್ಲ, ನಾಳೆ ಮೈಕ್ ಹಿಡ್ಕೊಂಡು ಮನೆಗೆ ಹೋಗಿ ನೀವು ಯಾರಿಗೆ ವೋಟ್ ಹಾಕ್ತೀರಾ ಅಂತ, ಅವ್ರು ಮೋದಿಗೆ ಹಾಕ್ತೀನಿ ಅಂತಾರೆ. ಮೋದಿನ 12 ವರ್ಷದಿಂದ ಇರುವ ಸಂಸದನ ಹೆಸರಲ್ಲಿ ವೋಟ್ ಹಾಕ್ತೀನಿ ಅನ್ನೋಲ್ಲ. ಓಕೆ, ನನಗೂ ಅವರಿಗೂ ಯಾವ ವೈಯಕ್ತಿಕ ದ್ವೇಷನೂ ಇಲ್ಲ, ಆದರೆ ಕೆಲಸ ಮಾಡಬೇಕು. ನೋಡಿ, ಎಲೆಕ್ಷನ್ ಬರುವವರೆಗೆ ಕಾರ್ಯಕರ್ತ, ಗೆದ್ದ ನಂತರ ಕಾಂಟ್ರಾಕ್ಟ್ರು. ಎಲೆಕ್ಷನ್ ಬರುವವರೆಗೆ ಮಿಷಿನ್ 150, ಮಿಷಿನ್ 220, ಮಿಷಿನ್ 300. ಎಲೆಕ್ಷನ್ ಬಂದ ನಂತರ ಕಮಿಷನ್ 10, ಕಮಿಷನ್ 20, ಕಮಿಷನ್ 30. ಇದಾಗಬಾರ್ದು. ನಾನು ಹೇಳಿದ್ದೀನಿ, ನೀವು ಕಾಂಗ್ರೆಸ್ ಏಜೆಂಟ್ ಅಂದ್ರೂ ಕೂಡ ನನ್ನನ್ನು ದೂಡಿದ್ರು ನಾನು ಹೋಗೋವನಲ್ಲ. ನೀವು ಇದುವರೆಗೆ ಎಷ್ಟೋ ಜನರನ್ನು ಈ ರೀತಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತುಳಿದಿದ್ದೀರಾ. ನನ್ನನ್ನು ತುಳಿಯೋಕೆ ಆಗೋದಿಲ್ಲ. ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ, ರಿಪೇರಿ ಕೆಲಸ ಮಾಡ್ತೀನಿ, ಪಕ್ಷಕ್ಕೆ ಓಟು ಕೇಳಿದ್ದೀನಿ, ನಿಮ್ಮನ್ನು ಸರಿ ಮಾಡ್ತೀನಿ, ಇಲ್ಲ ಏನು ಮಾಡ್ಬೇಕಾ ಮಾಡ್ತೀವಿ. ನೀವು ಇದನ್ನು ರಾಜ್ಯಾಧ್ಯಕ್ಷರಿಗೆ ಥ್ರೆಟ್ ಕೊಡುದಾ ಅಥವಾ ಏನು ಅಂತ ರಾಜ್ಯಾಧ್ಯಕ್ಷರಿಗೆ ಅಂತಲ್ಲ, ಯಾರೆಲ್ಲ ಕಾರ್ಯಕರ್ತರು ಕಷ್ಟಪಟ್ಟು ಗೆಲ್ಸಿರ್ತಾರ ನಾಯಕರನ್ನು, ಅವ್ರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಈ ರೀತಿಯ ಒಳ್ಳೆ ಕೆಲಸ ಮಾಡಿ ಅನ್ನೋ ಹಕ್ಕಿದೆ. ಅದು ಥ್ರೆಟ್ ಅಂತ ಅವ್ರು ಭಾವಿಸಿದ್ರೆ ಅವ್ರು ತಪ್ಪು. ಸರಿ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಲ್ಲಿ ನಿಮಗೆ ಕಾಂಗ್ರೆಸ್ ಏಜೆಂಟ್ ಕರೆದಿದ್ದಾರೆ ಇವರೆಲ್ಲ ಅಂತ ಹೇಳಿ ಒಂದು ದೂರು ಕೊಟ್ಟಿದ್ರಿ. ಹೌದು. ಆ ದೂರಿಗೆ 1000 ಗಟ್ಟಲೆ ಜನ ಲೈಕ್ ಮಾಡಿದ್ದಾರೆ, ರೀಟ್ವೀಟ್ ಕೂಡ ಮಾಡಿದ್ದಾರೆ, ಅಷ್ಟು ಮಂದಿ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ. ಬಟ್ ಪ್ರಧಾನಿ ಮೋದಿ ಅವರು ನಿಮ್ಮನ್ನು ಫಾಲೋ ಮಾಡ್ತಾರೆ, ಆದರೂ ಅವರು ಕೂಡ ಅದಕ್ಕೆ ರಿಯಾಕ್ಷನ್ ಮಾಡಿದಾರಾ? ಏನಾಗಿದೆ, ಏನೋ ನಮ್ಗೆ ಸಾರ್ವಜನಿಕ ಜನರಿಗೆ ಅಥವಾ ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ಏನು ಗೊತ್ತಾಗಲಿಲ್ಲ ಸಮಾಜಕ್ಕೆ. ಕೆಲವು ವಿಷಯಗಳನ್ನು ಹೇಳಬೇಕು, ಕೆಲವು ವಿಷಯಗಳನ್ನು ಹೇಳಬಾರ್ದು. ಬಯಸಿ ಯಾರು ಸಪೋರ್ಟ್ ಮಾಡಬೇಕಾ ಮಾಡಿದ್ದಾರೆ. ಹೋದ ತಿಂಗಳು ಕೂಡ ನಾನು ಪ್ರೈಮ್ ಮಿನಿಸ್ಟರ್ ಆಫೀಸ್ ಹೋಗಿ ಬಂದಿದ್ದೀನಿ. ಅಲ್ಲೇ ನಿಮಗೆ ಉತ್ತರ ಸಿಗ್ಬೋದು. ಅಲ್ಲಿ ಹೋಗಿ ನಿಮಗೆ ಒಳಗೆ ಪ್ರವೇಶ ಇದೆ? 4 ಸಲ ಹೋಗಿದ್ದೀನಿ ಇದುವರೆಗೆ ನಾನು. ಓಹೋ, ಅದೇ ಗೊತ್ತಾಯ್ತು ನಿಮಗೆ. ಏನು ಎಷ್ಟು 1.8 ಲಕ್ಷವಾ ಫಾಲೋವರ್ಸ್, ಅಷ್ಟು ಜನ ಇದ್ದಾರೆ. ಮತ್ತೆ ನಿಮಗೆ ಹೈಕಮಾಂಡ್ ಜೊತೆ ನೇರ ಸಂಪರ್ಕ ಇದೆ. ನೀವು ಈಗ ತಾನೇ ಹೇಳಿದ್ರಿ, ನೀವು ಪ್ರಧಾನಮಂತ್ರಿ ಆಫೀಸ್ಗೆ ಹೋಗ್ತೀರಿ, ನಿಮಗೊಂದು ಟಿಕೆಟ್ ತರಲಿಕ್ಕೆ ಆಗುದಿಲ್ಲ. ಇಲ್ಲೇ ಜಿಲ್ಲಾ ಮಟ್ಟದವರು ನಿಮ್ಮನ್ನ ಬಗ್ಗೆ ಆರೋಪ ಮಾಡ್ತಾರೆ. ನಾನು ಟಿಕೆಟ್ ಕೇಳಿದ್ರಲ್ಲ ಸರ್ ತರೋದು, ನಾನು ಇದುವರೆಗೆ ಕೇಳಿಲ್ಲಲ್ಲ. ಅಲ್ಲ, ಮತ್ತೆ ಅವ್ರ ಹುದ್ದೆಗೋಸ್ಕರ ನೀವು ಆಸೆ ಸರ್, ಯಾರೋ ಏನೋ ಹೇಳುತ್ತೆ ಅಂತ ನಿಮ್ಗೊಂದು ಗೊತ್ತಲ್ಲ ಗಾದೆ, ದಾರಿಯಲ್ಲಿ ಏನು ಬೇಡ ಅದು. ಯಾಕೆ ಯಾರು ಏನು ಹೇಳ್ತಾರೆ, ಬೊಗಳಿದ್ರೆ ಹೌದು, ಯಾರೋ ಏನೋ ಸರ್. ಈಗ ನೋಡಿ, ನೀವು ನಿಮ್ಮ ಮಾತಿಗೆ ನಾನೊಂದು, ನೀವು ಮೋದಿ ಅವರನ್ನು ಆಗದಿಂದ ಉಲ್ಲೇಖಿಸ್ತಿದ್ದೀರಾ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಮೋದಿಯಿಂದ ಹೊರತಾಗಿಲ್ಲ ಸಾರ್ವಜನಿಕ ಜೀವನದಲ್ಲಿ, ಹಾಗಾಗಿ ನಾನು ಹೇಳ್ತಾ ಇದ್ದೆ. ಅವ್ರು ಮೋದಿ ಅವರು ನಮ್ಮ ಪಾಲಿಗೆ ದೇವರಿದ್ದಾಗೆ. ಮೋದಿ, ಯೋಗಿ, ಸಂಘ ಮತ್ತೆ ಪಕ್ಷದ ಕೆಲವು ನಾಯಕರುಗಳಿಗೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ ವಿನಃ ಇಲ್ಲಿಯ ಕೆಲವು ಈ ರೀತಿಯ ಸ್ವಾರ್ಥಿ ನಾಯಕರುಗಳಿಗೋಸ್ಕರ ಅಲ್ಲ. ನೋಡಿ, ಮೋದಿ ಅಂತಾರೆ ಸೋಷಿಯಲ್ ಮೀಡಿಯಾದಿಂದ ಪಕ್ಷ ಕಟ್ಬಹುದು ಅಂತ, ಸೋಷಿಯಲ್ ಮೀಡಿಯಾದಿಂದ ಏನೇನೋ ಕೆಲಸ ಮಾಡಬಹುದು ಅಂತ. ವಿರೋಧ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಮೊನ್ನೆ ಹೇಳ್ತಾರೆ ನಾವು ಸೋತಿದ್ದೆ ಸೋಷಿಯಲ್ ಮೀಡಿಯಾದಿಂದ ಅಂತ. ಇಲ್ಲಿ ಒಬ್ರು ಯಾರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಿಂದ ಪಕ್ಷ ಕಟ್ಟೋಕ್ಕಾಗೋಲ್ಲ ಅಂತ. ಹಾಗಾದ್ರೆ ನೀವು ಹೇಳಿ, ಅಂದ್ರೆ ಜಿಲ್ಲಾ ಅಧ್ಯಕ್ಷರು ಯಾರು ಹೇಳಿದ್ದಾರೆ? ನನಗೂ ಗೊತ್ತಿರಲಿಲ್ಲ ಅವ್ರು ಜಿಲ್ಲಾಧ್ಯಕ್ಷ ಅಂತ, ಮೊನ್ನೆನೆ ಗೊತ್ತಾಗಿದ್ದು. ಅವತ್ತು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ನಂತರನೇ ಅವ್ರು ಸ್ವಲ್ಪ ಪ್ರಚಾರ ಗಿಟ್ಟಿಸ್ಕೊಂಡ್ರು. ಆದ್ರೆ ಅಲ್ಲ, ಅವ್ರದ್ದು ತಪ್ಪಲ್ಲ ಬಿಡಿ, ಅವರಿಗೆ ಮೇಲಿಂದ ಆರ್ಡರ್ ಆಗಿರುತ್ತೆ ಈ ರೀತಿ ಮಾತಾಡಿ ಅಂತ. ಬಟ್ ನಾನು ಹೇಳೋದು, ಸೋಷಿಯಲ್ ಮೀಡಿಯಾದಿಂದ ಇವತ್ತು ಏನೆಲ್ಲ ಆಗ್ತಿದೆ ಅಂತ ಲೋಕಕ್ಕೆ ಗೊತ್ತಿದೆ. ಹೌದಪ್ಪ, ನಾವು ಸಾಮಾಜಿಕ ಜಾಲತಾಣದಿಂದ ಸಮಾಜ ಸೇವೆನೂ ಮಾಡ್ಬೋದಂತ ತೋರಿಸಿದ್ದೇವೆ. ಅವರು ಇನ್ನೂ ಕೂಡ ಬಾವಿಯೊಳಗಿನ ಕಪ್ಪೆ ಥರ, ಕೂಪಮಂಡುಕ ಥರ ಇದ್ದಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ. ನೀವು ಅದೇ ಸಮಾಜ ಸೇವೆ ಮಾಡ್ಬೋದು ಸಾಮಾಜಿಕ ಜಾಲತಾಣದಿಂದ ಹೇಳಿದಾಗ ನನಗೊಂದು ನೆನಪಾಯಿತು.
ಈಗ ಎಲ್ಲೇ ಹೋದ್ರೂ ಕೂಡ ಹಿಂದುತ್ವದ ಇದಕ್ಕೆ ಬಲಿಯಾಗ್ತಾರೆ, ಈ ಕೋಮುದ್ವೇಷಕ್ಕೆ ಹಿಂದೂಗಳು ಬಲಿಯಾಗ್ತಾರೆ ಅಥವಾ ಕಾರ್ಯಕರ್ತರು ಬಲಿಯಾಗ್ತಾರೆ ಹೇಳುವಾಗ ನೀವು ಅಲ್ಲಿರ್ತೀರಿ. ಅವ್ರು ಏನೋ ಸಮಸ್ಯೆ ಆದ ಕೂಡಲೇ ಅವರಿಗೆ ನೆರವಿಗೆ ಕೊಡಲಿಕ್ಕೆ ಅಂತ ಲಕ್ಷಗಟ್ಟಲೆ ಬರ್ತದೆ, ಅದನ್ನು ನೆರವನ್ನು ಅವ್ರಿಗೆ ಕೊಡ್ತೀರಿ. ಅಂದರೆ ನಿಮಗೆ ಅದು ಹಣ ಒಟ್ಟು ಮಾಡೋದ್ರಲ್ಲಿ ಏನು ಅಷ್ಟು ಉಮೇದು ಅವ್ರಿಗೆ ಕೊಡಬೇಕು ಅಂತ? ಇದರಲ್ಲಿ ನಿಮಗೆ ಅಂದರೆ ಸಾರ್ವಜನಿಕವಾಗಿ ಒಂದು ಡೌಟ್, ಎಲ್ಲ ತುಂಬ ಕಡೆಯಿಂದ ಇವರು ಹಣ ಒಟ್ಟು ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಒಂದು ಸಾರ್ವಜನಿಕ ವಿಷಯ ಕರೆಕ್ಟ್, ಒಳ್ಳೆ ಕೆಲಸವೇ, ಆದರೆ ಏನೋ ಲಾಭ ಇದೆ ಅಂತ ಡೌಟ್ ಬರ್ತದೆ. ನೀವು ಅದಕ್ಕೆ ಆರೋಪಕ್ಕೆ ಏನು ಹೇಳ್ತೀರಿ ಅಂತ? ಸರ್ ಅಲ್ಲಿ ಅಲ್ಲ, ಇದು ಆರೋಪ ಹೌದು, ನಿಮ್ಮ ಅಲ್ಲಿ ನನಗೆ ಅಲ್ಲಿ ಆರೋಪಕ್ಕಿಂತ ನನಗೆ ದುಃಖ ಇದೆ. ಇದು ಶುರುವಾಗಿದ್ದು 2000 ಈ ಪ್ರಶಾಂತ್ ಪೂಜಾರಿಯ ಮರ್ಡರ್ ಆದಾಗ ಹೇಗಾಯ್ತಂದ್ರೆ, ನಮ್ಮ ಅಣ್ಣ ಊರಲ್ಲಿದ್ರು. ನಮ್ಮ ಅಣ್ಣ ಬೆಳಗ್ಗೆ ಹೋಗ್ತಾರೆ, ಹೋಗಿ ಒಂದು 25,000 ರೂಪಾಯಿ ಕೊಟ್ಟು ಹೊರಗೆ ಬಂದು ನಂಗೆ ಕಾಲ್ ಮಾಡ್ತಾರೆ, ಭಾಳ ಕಷ್ಟದಲ್ಲಿದ್ದಾರೆ, ಏನಾದರೂ ಮಾಡಬೇಕು ಅಂತ. ಅವತ್ತು ನನ್ನ ಹತ್ರ ಅಷ್ಟೇನು ದೊಡ್ಡ ಫಾಲೋವರ್ಸ್ ಇರಲಿಲ್ಲ, ಆದರೂ ಯಾವುದೋ ಒಂದು ಏನು ಹೇಳೋದು ಬಂಡ ಧೈರ್ಯದಲ್ಲಿ ಹೇಳಿಬಿಡ್ತೀನಿ, ನನಗೆ ಅವ್ರ ತಾಯಿದು ಅಕೌಂಟ್ ನಂಬರ್ ಕೊಡಿಸಿ ನಾನೊಂದು 5 ಲಕ್ಷ ಕಲೆಕ್ಷನ್ ಮಾಡಿ ಕೊಡ್ತೀನಿ ಅಂತ. ಅವರು ಅವತ್ತು ಸಂಜೆ ಒಳಗೆ ಅಕೌಂಟ್ ನಂಬರ್ ಕೊಡಿಸ್ತಾರೆ, ನಾನು ಅವ್ರ ತಾಯಿದ್ದ ಅಕೌಂಟ್ ನಂಬರ್ ಹಾಕಿ ಒಂದು ಕ್ಯಾಂಪೇನ್ ಮಾಡ್ತೀನಿ. ಆಗ ನನಗೆ ಟ್ವಿಟರ್ ಟ್ರೆಂಡ್ ಹೆಂಗೆ ಮಾಡಬೇಕಂತಲೂ ಗೊತ್ತಿಲ್ಲ. ಇವತ್ತಾದರೆ ಬೇಕಾದ್ರೆ 5 ನಿಮಿಷದಲ್ಲಿ ನಾನು ಟ್ವಿಟರ್ ಟ್ರೆಂಡ್ ಮಾಡಬಲ್ಲ. ಆದರೂ ಒಂದು 15 ದಿವಸ ದಿನ ರಾತ್ರಿ ಕಷ್ಟಪಟ್ಟು ನ್ಯಾಷನಲ್ ಮೀಡಿಯಾಗಳಲ್ಲಿ ನ್ಯೂಸ್ ಮಾಡಿಸಿ ಏನೇನೋ ಮಾಡಿ ಒಂದು 18 ಲಕ್ಷದವರೆಗೆ ಕಲೆಕ್ಷನ್ ಆಯಿತು. ಅದರ ನಂತರ ದೀಪಕ್ ರಾವ್ ಆಗಲಿ ಅಥವಾ ಹರ್ಷ ಆಗಲಿ, ನಮ್ಮ ಕೇರಳದವರು ಅಥವಾ ರಾಜಸ್ಥಾನದಲ್ಲಿ ಹೀಗೆಲ್ಲ ಇದಾದಾಗ ಶರತ್ ಮಾಡಿಲ್ಲ, ಅವ್ರು ಬೇಡ ಅಂದಿದ್ರು. ಹಾಗೆ ತುಂಬ ಕೋಟಿಯಲ್ಲಿ ಹಣ ಹರಿದು ಬಂದಿದೆ. ಇಲ್ಲಿ ನಾನು ಪ್ರತಿಯೊಂದು ಸಲನು ಮಾಡುವಾಗಲೂ ಅವರ ಮನೆಯವರ ತಾಯಿ ಅಥವಾ ಹೆಂಡತಿ ಈ ರೀತಿಯ ನಮ್ಮ ಅಕೌಂಟ್ ನಂಬರ್ ಕೊಟ್ಟಿರ್ತೀನಿ, ಇಲ್ಲಿ ನಮ್ಮ ನಂಬರ್ ಕೊಟ್ಟಿರೋಲ್ಲ. ಏನೇ ಹಣ ಹೋದರೂ ಅವ್ರಿಗೆ ಡೈರೆಕ್ಟ್ ಹೋಗುತ್ತೆ. ನಾವು ಬ್ಯಾಂಕ್ ಅವರೊಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ರಿಸಿಪ್ಟ್ ತಗೊಳ್ತೀವಿ, ಎಷ್ಟು ಕಲೆಕ್ಷನ್ ಆಯಿತು ಲೆಕ್ಕ ಇಡ್ತೀವಿ. ಮತ್ತು ಅವರಿಗೆ ಏನು FD ಅಲ್ಲಿ ಇಡೋದು ಅಥವಾ ಯಾರಿಗೇನು, ಈಗ ಹೋಮ್ ಲೋನ್ ಇದ್ದರೆ, ಈಗ ಹರ್ಷನ್ ಮನೇಲಿ ಹೋಮ್ ಲೋನ್ ಇತ್ತು, ಇದನ್ನು ಕ್ಲಿಯರ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಅದು ಬಿಟ್ಟು ಅಲ್ಲಿ ನಮಗೆ ಲಾಭ ಇಲ್ಲ. ನೋವೇನಿದೆ ಅಂದರೆ, ಎರಡೂ ಕಡೆ ನಮ್ಮದೇ ಸರ್ಕಾರ ಇದೆ. ಈಗಲೂ ಕಾರ್ಯಕರ್ತರ ಬಲಿ ಆಗ್ತಿರೋದೇ ದೊಡ್ಡ ನೋವು. ಅದರ ನಂತರ ನಾವು ಅವರಿಗೋಸ್ಕರ ಈ ರೀತಿಯ ಕ್ರೌಡ್ ಫಂಡ್ ಮಾಡಬೇಕಲ್ಲ ಅನ್ನೋದೇ ಇನ್ನೊಂದು ನೋವು. ಎಲ್ಲರೂ ಕಮಿಷನ್ ತಗೊಳ್ಳೋದು ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಒಂದು 0.2% ತೆಗೆದಿಟ್ರೆ ಸಾಕು ಸರ್. ನಮ್ಮ ಕಾರ್ಯಕರ್ತರು ಎಷ್ಟೋ ಜೈಲಲ್ಲಿದ್ದಾರೆ, ಬಿಡ್ಸೋಕೆ ಕಷ್ಟ ಆಗ್ತಿದೆ. ನಮ್ಗೆ ಗೊತ್ತಿದೆ ಎಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ಅಂತ. ಮತಾಂತರ ಆಗ್ತಾ ಇದ್ದಾರೆ. ನಿನ್ನೇನು ಒಂದು ನನ್ನ ಹತ್ರ ಕೇಸ್ ಬಂದಿತ್ತು, 4 ಜನರನ್ನು ಬಿಡಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಖರ್ಚಿದೆ, ನಾವೇ ಮಾಡ್ತೀವಿ. ಇವ್ರು ಮನ್ಸು ಮಾಡಿದ್ರೆ ಬಹಳ ಚೆನ್ನಾಗಿ ಮಾಡ್ಬೋದು. ಅಲ್ಲ, ನೀವು ಹೇಳುವಾಗ ಈಗ ಇಂಥ ಕಮಿಷನ್ಗಳನ್ನೇ ಬಂದರು, ಅದನ್ನು ಒಂದು ಸಮಾಜ ಸೇವೆ ಅಥವಾ ಸತ್ಕಾರ್ಯಕ್ಕೆ ಇಂತಿಷ್ಟು ಅಂತ ತೆಗೆದಿಡುವಾಗೆ ಆ ಬಂದ ಹಣದಲ್ಲಿ ಈ ಕಾರ್ಯಕರ್ತರಿಗೆ ಹಿಂದೂ ಧರ್ಮದ ಆಗುವಂಥ ಸಮಸ್ಯೆಗಳಿಗೆ ಅಂದರೆ ಆ ಥರ ಇನ್ವೆಸ್ಟ್ ಮಾಡಿದರೆ ಅದೊಂದು ಕಮಿಷನ್ ಅಂತ ಆಗುದಿಲ್ಲ, ಅದು ಸತ್ಕಾರ್ಯ ಅಂತ ಆಗ್ತದೆ, ಸತ್ಪಾತ್ರರಿಗೆ ಕೊಟ್ಟಾಗೆ ಆಗ್ತದೆ. ನೀವೇನಾದರೂ ಬಂದರೆ ಹಾಗೆ ಮಾಡ್ತೀರಾ? ಅಲ್ಲ, ನೀವು ಆಗದಿಂದ ಅಲ್ಲಲ್ಲ ಕೇಳಿ ನಾವು ಬರೋದು ನಿಮ್ಮ ಗೊತ್ತಿಲ್ಲ ನಮ್ಗೆ. ನೋಡಿ, ನಮ್ಗೆ ಆ ರೀತಿ ಮಾಡ್ಬೇಕಾದ್ರೆ ಕಮಿಷನ್ ಬೇಕಂತಿಲ್ಲ, ಬೇರೆ ಬೇರೆ ರೀತಿಯ ವಿಧಾನಗಳಿವೆ ರಾಜಕೀಯದಲ್ಲಿ. ನಿಮಗೆ ನಾನು ಹೇಳ್ತೀನಲ್ಲ, ನಾನು ಯಾವಾಗಲೂ ಇತ್ತೀಚೆಗೆ ನಾನು ಒಂದು ಕಡೆ ಹೇಳಿದ್ದೆ, ಒಬ್ಬ MLA ಆದವನು ಒಂದು ಕ್ಷೇತ್ರಕ್ಕೆ ಯಜಮಾನ ಇದ್ದ ಹಾಗೆ. ಒಂದು ಹೇಗೆ ಮನೆಯಲ್ಲಿ ಮ್ಯಾನ್ ಆಫ್ ದ ಹೌಸ್ ಅಂತ ಇರ್ತಾರ, ಮ್ಯಾನ್ ಆಫ್ ದ ಹೌಸ್ ಏನು ಮಾಡ್ತಾರೆ, ನನ್ನ ಮಕ್ಕಳು ಹಸಿವಲ್ಲಿ ಮಲಗಬಾರ್ದು, ನನ್ನ ಮಕ್ಕಳು ಸ್ಕೂಲ್ ಫೀಸ್ ಇಲ್ಲದೆ ಡಿಸ್ಕಂಟಿನ್ಯೂ ಆಗಬಾರ್ದು, ನನ್ನ ಫ್ಯಾಮಿಲಿ ಹಣ ಇಲ್ಲದೆ ಆಸ್ಪತ್ರೆಯಲ್ಲಿ ಅಂದರೆ ಕಷ್ಟಪಡಬಾರ್ದು, ಬಿಲ್ ಕಟ್ಟೋಕ್ಕೆ ಹಣ ಇರಬೇಕು, ಇದಕ್ಕೋಸ್ಕರ ಅವ್ರು ಕಷ್ಟಪಡ್ತಾರೆ. ಬಟ್ ಒಂದು MLA ಕೂಡ ಒಂದು ಕ್ಷೇತ್ರಕ್ಕೆ ಯಜಮಾನ ಇದ್ದ ಹಾಗೆ. ಆದರೆ ಇವತ್ತು ಕ್ಷೇತ್ರದಲ್ಲಿ ಎಷ್ಟೋ ಜನ ನನ್ನ ಕಿಡ್ನಿಗೆ ಪ್ರಾಬ್ಲಮ್ ಆಗಿದೆ, ಹಣ ಕೊಡಿ ಅಂತ ಎಲ್ಲ ವಾಟ್ಸಪ್ಪಲ್ಲಿ ಕಲೆಕ್ಷನ್ ಮಾಡೋದು ನೋಡ್ತಿರ್ತೀರ. ಈ ರೀತಿ ಆಗೋದೇ ಆ ಕ್ಷೇತ್ರದ MLAಗೆ ಅವನು ಹಿನ್ನಡೆನೂ ಅವಮಾನನೂ ಕೂಡ, ಶೇಮ್ ಅದು. ನೋಡಿ, ಒಬ್ಬ MLA ರೋಡ್ ಮಾಡಿಸ್ತೀನಿ, ಪೇಂಟ್ ಹಾಕಿಸ್ತೀನಿ ಅಥವಾ ಚರಂಡಿ ಮಾಡ್ತೀನಿ ಅಂತಾನಲ್ಲ, ಅದು ಫಸ್ಟ್ ನಿಲ್ಬೇಕು, ಅದು ಅವನು ಕರ್ತವ್ಯ, ಅವ್ನು ಮಾಡಲೇಬೇಕು.
ಅದಲ್ಲದೆ ಅವನು ಏನ್ ಮಾಡ್ತಾ ಇದ್ದಾನೆ, ಸೇವೆ ಏನ್ ಮಾಡ್ತಾನೆ, ಅದು ಇಂಪಾರ್ಟೆಂಟ್. ಅದು ಆಗ್ತಾ ಇಲ್ಲ ಇವತ್ತಿನ ದಿವಸದಲ್ಲಿ. ಸೇವೆ ಇಲ್ಲ, ಜಾಗೃತಿ. ನೋಡಿ, ಧರ್ಮ, ದೇಶ ಇದೆಲ್ಲ ಬೇಕು, ಅದರೊಟ್ಟಿಗೆ ಅಭಿವೃದ್ಧಿ ಮತ್ತೆ ಸೇವೆ ಇದು ಅಷ್ಟೇ ಮುಖ್ಯ. ಇದು ಆಗ್ತಾ ಇಲ್ಲ. ಓಕೆ, ಈಗ ನಿಮ್ಮ ಬಗ್ಗೆ ಆರೋಪಗಳ ಪಟ್ಟಿಯೇ ಇದೆ. ಈಗ ಒಂದೊಂದಾಗಿ ನಾನು ಹೇಳ್ತೇನೆ. ಆಯ್ತು. ಯಾಕಂದ್ರೆ ಬುದ್ಧಿಜೀವಿಗಳ ಫ್ಯಾಕ್ಟ್ರಿಗಳದ್ದು ನಿಮ್ಮ ಮೇಲೆ ಆರೋಪಗಳ ಸುರಿಮಳೆ ಆಗ್ತಾ ಇದೆ. ಬುದ್ಧಿಜೀವಿಗಳ ಫ್ಯಾಕ್ಟ್ರಿ, ಗೌರಿ ವೆಬ್ಸೈಟ್ ಅಂತ ಒಂದು ಕೇಳ್ಬೋದು. ಅವರಲ್ಲೇ ಶುರು ಮಾಡ್ತೇನೆ. ಆದರೆ ಅದು ಹೈಯೆಸ್ಟ್ ಪೀಕಲ್ಲಿರುವಂಥದ್ದು. ಅವರದ್ದೇ ಒಂದು ಹೇಳಿಕೆ, ಸೋ ಕಾರ್ಡ್, ಅದನ್ನು ಓದಿ ಹೇಳ್ತೇನೆ. ಸೋ ಕಾರ್ಡ್ ದೇಶಭಕ್ತರ ಸುಳ್ಳಿನ ಕಾರ್ಖಾನೆಯಂತಿರುವ ಪೋಸ್ಟ್ ಕಾರ್ಡ್ನ ಸಂಸ್ಥಾಪಕ ಕಮ್ ಸಂಪಾದಕ ಕಾಂಗ್ರೆಸ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ನೆಹರು ಚಾರಿತ್ರ್ಯ ಹರಣದ ಜೊತೆಗೆ ಹಿಂದೂ ಮುಸ್ಲಿಂ ಸಹಬಾಳ್ವೆಗೆ ವಿಷ ಹಿಂಡುವುದೇ ಸದರಿ ಪೋಸ್ಟ್ ಹೆಗ್ಡೆಯ ಒನ್ ಆ್ಯಂಡ್ ಓನ್ಲಿ ಉದ್ದೇಶ. ಜೊತೆಗೆ ಮೋದಿ ಭಜನೆ ಯಾವತ್ತೂ ತಪ್ಪಿಸಿಲ್ಲ. ಈ ಆರೋಪಕ್ಕೆ ನಿಮ್ಮ ಉತ್ತರ ಏನು? ನಿಮ್ಮ ನೆಹರು ಮೇಲೆ ಯಾಕೆ ಸಿಟ್ಟು, ಮೋದಿ ಮೇಲೆ ಯಾಕೆ ಭಕ್ತಿ, ಹಿಂದೂ ಮುಸ್ಲಿಂ ಮೇಲೆ ದ್ವೇಷ ಏನು? ಎಲ್ಲ ಒಟ್ಟಿಗೆ ಕೇಳಿ. ನೋಡಿ, ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರ ಹತ್ರ ಹೋಗಿ ಕೇಳಿ. ನೆಹರುವಿನ ಅವತ್ತಿನ ಪಾಲಿಸಿಗಳಿಂದ ಇವತ್ತು ನಾವು ಕಷ್ಟಪಡ್ತಿರೋದು. ಇವರ ಈ ಪೊಳ್ಳು ಜಾತ್ಯತೀತತೆ ಅನ್ನೋದು ಇದೆಯಲ್ಲ, ಅದರಿಂದ ಇವತ್ತೆಲ್ಲರೂ ಕಷ್ಟಪಡ್ತಾ ಇರೋದು. ಇಲ್ದಿದ್ರೆ ಈ ಹಿಜಾಬ್ ಅದು ಇದು ಅಂತ ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ. ಮೋದಿ ಬಂದ ನಂತರ 2014 ನಂತರ ನೋಡಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 2014 ಹಿಂದಿನ ಪ್ರಧಾನಿಗಳನ್ನು ತೆಗೆದು ನೋಡಿ. ದೇವರ ದರ್ಶನ ಮಾಡ್ತಾ ಇರೋದು ಅಥವಾ ದೇವರಿಗೆ ಆರತಿ ಮಾಡ್ತಾ ಇರೋದು, ಪೂಜೆ ಮಾಡ್ತಿರೋದು, ಒಂದೊಂದು ಫೋಟೋ ತೋರಿಸಿ. ಇಲ್ಲ ಮೋದಿ ಇದ್ದು ನಾನು 500 ಫೋಟೋ ತೋರಿಸಬಲ್ಲೆ. ನಮ್ಮ ಸನಾತನ ಧರ್ಮಕ್ಕೆ ಅವ್ರದ್ದು ಬೇರೆ ಪ್ರಧಾನಿಗಳು ಟೋಪಿ ಹಾಕೊಂಡದ್ದು ಚಾದರ ವರ್ಷದಲ್ಲ ಇದೆ ಅಲ್ಲ ಫೋಟೋ. ಅದೇ ಪೊಳ್ಳು ಜಾತ್ಯತೀತತೆ. ಅವರನ್ನು ಯಾರು ಮೇಲಕ್ಕೆ ಎತ್ತಿಲ್ಲ. ಓಟ್ ಬೇಕಾದಾಗ ಟೋಪಿ ಹಾಕಿರೋದು. ಅಂದ್ರೆ ನೀವು ಹಿಂದೂ ಧರ್ಮಕ್ಕೆ ಮಾತ್ರ ನೀವು ಮಾಡಬೇಕು. ನೋಡಿ, ನನ್ನ ಸನಾತನ ಧರ್ಮದ ಮೇಲೆ ನನಗೆ ಬಹಳ ಪ್ರೀತಿ ಇದೆ. ಅಲ್ಲ, ಕರೆಕ್ಟ್. ಆದ್ರೆ ಮೋದಿ ಅವರು ಟೋಪಿ ಹಾಕ್ಲಿಕ್ಕೆ ಬಂದಾಗ ತುಂಬಾ ಸರಿ ಬೇಡ ಅಂತ ಹೇಳಿದ್ರಲ್ಲ. ನಮ್ಮ ಈ ಜಾತ್ಯತೀತ ಸಂವಿಧಾನವನ್ನು ಒಪ್ಪುವಂತ ದೇಶದಲ್ಲಿ ಇದು ಸರಿ ಅಂತ. ಈ ಜಾತ್ಯತೀತತೆ ಫಸ್ಟ್ ಆಫ್ ಆಲ್ ಜಾತ್ಯತೀತ ಅನ್ನೋದು ಸಂವಿಧಾನದಲ್ಲಿ ಇರ್ಲೇ ಇಲ್ಲ. ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಇರಲಿಲ್ಲ. 1969 ಅಲ್ಲಿ ಇಂದಿರಾ ಗಾಂಧಿ ಅಮೆಂಡ್ಮೆಂಟ್ ತಂದು ಅದನ್ನ ಸೇರಿಸಿರೋದು. ಸೆಕ್ಯುಲರ್ ಅನ್ನುವ ಪದ ಸೇರಿಸಿರೋದು. ಅದು ಅಂಬೇಡ್ಕರ್ಗೆ ಮಾಡಿದ ಅವಮಾನ ಅವತ್ತು. ಖಂಡಿತ. ಜಾತ್ಯತೀತತೆ ಅಂದ್ರೆ ಏನ್ರಿ? ನಿಜವಾದ ಜಾತ್ಯತೀತತೆ ಅಂದ್ರೆ ಏನು? ಯಾರು ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ನಾನು ಇದು ಮಾಡಿದ್ದೆ ಒಂದು ಪೋಸ್ಟ್. ಶಾರುಖ್ ಖಾನ್ ಮಗಳು ಬಿಕಿನಿಯಲ್ಲಿ ಓಡಾಡ್ತಾಳೆ, ಸೈಫ್ ಅಲಿ ಖಾನ್ ಮಗಳು ಬಿಕಿನಿಯಲ್ಲಿ ಓಡಾಡ್ತಾಳೆ, ಅಮೀರ್ ಖಾನ್ ಮಗಳು ಬಿಕಿನಿಯಲ್ಲಿ ಓಡ್ತಾಳೆ. ನಮ್ಮ ತರಕಾರಿ ಮಾರುವ ಅಬ್ದುಲ್ಲಾನ ಮಗಳು ಹಿಜಾಬ್ ಹಾಕ್ಬೇಕು, ಇಲ್ಲ ಅಂದ್ರೆ ಅವಳದು ಶಾಲೆ ಡಿಸ್ಕಂಟಿನ್ಯೂ, ಬುರ್ಕ ಹಾಕ್ಬೇಕು. ಇದ ಜಾತ್ಯತೀತತೆ? ಇಲ್ಲಾಂದ್ರೆ ಫತ್ ಓಡಾಡ್ತಾರೆ ಅವರಿಗೆ. ನಾವು ಹೇಳೋದು ಅಬ್ದುಲ್ ಕಲಾಂ ರಂತವರು ಬೇಕು, ಹಾಜಬ್ಬ ಅಂತವರು ಬೇಕು. ಇದ್ರಲ್ಲಿ ಏನ್ ತಪ್ಪಿದೆ? ಇದ್ರಲ್ಲಿ ಏನ್ ತಪ್ಪಿದೆ? ಇದು ನಿಜವಾದ ಜಾತ್ಯತೀತತೆ. ಅವ್ರದ್ದು ಪೊಳ್ಳು ಜಾತ್ಯತೀತತೆ. ಇನ್ನು ಪೋಸ್ಟ್ ಕಾರ್ಡ್, ಸುಳ್ಳಿನ ಫ್ಯಾಕ್ಟ್ರಿ ಇದೆಲ್ಲ ನೋಡಿ, ಯಾವುದೇ ಒಳ್ಳೆ ಕೆಲಸ ಮಾಡಿ ಅದರಲ್ಲಿ ಕೊಂಕು ಹುಡುಕೋರು ಇದ್ದೇ ಇರ್ತಾರೆ. ನಿಮ್ಗೆ ನೋಡಿ, ಟೀಕೆಯಿಂದ ತಪ್ಪಿಸಿದವ್ರು ಯಾರಾದ್ರೂ ಒಳ್ಳೆ ಮನುಷ್ಯನನ್ನು ತೋರಿಸಿ ನೀವು. ನನಗೂ ಅನಿಸ್ತದೆ ಚೆನ್ನಾಗಿ ಓಡುವವನು ಎಡುವುದು ಜಾಸ್ತಿ. ಕೆಲವೊಮ್ಮೆ ಮನೇಲಿ ಕೂತ್ಕೊಳ್ಳೋನು ಎಡುವುದು ಹೇಗೆ? ನಮ್ಗೆ ಒಂದು ದಿನಕ್ಕೆ ಎಷ್ಟೋ ಕಮೆಂಟ್ಸ್ ಬರುತ್ತೆ, ನೀವು ನೋಡಿರ್ತೀರಾ. 90% ಪಾಸಿಟಿವ್ ಬರುತ್ತೆ ಸರ್, 10% ನೆಗೆಟಿವ್ ಬರುತ್ತೆ. ಒಂದ್ ಸ್ವಲ್ಪನೂ ನೆಗೆಟಿವ್ ಬರ್ಲಿಲ್ಲ ಅಂದ್ರೆ ನಮಗೂ ನಿದ್ದೆ ಬರಲ್ಲ. ಅಡ್ಜಸ್ಟ್ ಆಗಿದೆ ನೆಗೆಟಿವ್. ಹೆಗ್ಡೆಯವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ಲಿಕ್ಕಿದೆ. ಈಗ ಚಿಕ್ಕದೊಂದು ವಿರಾಮದ ಬಳಿಕ ಮತ್ತೆ ತಿರುಗುಬಾಣ ಮುಂದುವರಿತದೆ. STM Film Studio, the complete movie solution. ಇಲ್ಲಿ film editing, background score, stereo mixing and mastering, preview with surround sound, 7.1 and 5.1 mixing and mastering, TI, TPX authoring, SFX, dubbing, sound recording ಮತ್ತು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಆಗಿ ಸಂಪರ್ಕಿಸಿ STM Film Studio, the complete movie solution. ವಿರಾಮದ ಬಳಿಕ ಮತ್ತೆ ತಿರುಗುಬಾಣಕ್ಕೆ ಸ್ವಾಗತ.
ಈಗ 2018ರಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಘಟನೆ, ನಿಮ್ಮ ಅರೆಸ್ಟ್ ಆಯಿತು. ಹೌದು. ಅದರ ಬಗ್ಗೆ ಬೆಳಕು ಚೆಲ್ಬೋದಾ? ಇದರ ಹಿಂದೆ ಯಾರಿದ್ರು? ನೀವು ನಿಜವಾಗ್ಲೂ ಅಂದ್ರೆ ನೀವು ನಕಲಿ ಪೋಸ್ಟ್ ಮಾಡಿದ್ರಿ ಅಂತ ನಿಮ್ಮ ಮೇಲೆ ಆರೋಪ ಬಂದು ಆಗಿನ ಸರ್ಕಾರದವರು ಅರೆಸ್ಟ್ ಮಾಡಿದ್ರು. ಇದರ ಬಗ್ಗೆ ಅಂದ್ರೆ ಬೆಳಕು ಚೆಲ್ಬೋದಾ? ಇದರ ಬಗ್ಗೆ ನಿಜವಾದ ಸತ್ಯತೆ ಯಾರಿಗೂ ಗೊತ್ತಿಲ್ಲ, ನಾನು ಎಲ್ಲೂ ಹೇಳಿಲ್ಲ. ಇವತ್ತು ನಿಮ್ಗೆ ಹೇಳ್ತೀನಿ. ನಾನು ಟ್ವೀಟ್ ಮಾಡಿದ್ದೆ ಚೈನಾ ಮುನಿಯ ಬಗ್ಗೆ. 24 ಗಂಟೆ ನಂತರ ಗೊತ್ತಾಯ್ತು ಈ ಸೋರ್ಸ್ ರಾಂಗ್ ಇದೆ ಅಂತ. ನಾನು ಡಿಲೀಟ್ ಮಾಡಿಬಿಟ್ಟೆ. ನಿಮ್ಗೆ ನೆನಪಿರ್ಲಿ, ದೇಶದ ಪ್ರಸಿದ್ಧ ಜರ್ನಲಿಸ್ಟ್ಗಳು ಎಷ್ಟೋ ಟ್ವೀಟ್ಗಳನ್ನು ಹೀಗೆ ಡಿಲೀಟ್ ಮಾಡಿದವರಿದ್ದಾರೆ. ಸಾಗರಿಕಾ ಘೋಷ್ ಅನ್ನುವ ಒಬ್ಳು 10-12 ಟ್ವೀಟ್ಗಳನ್ನು ಡಿಲೀಟ್ ಮಾಡಿದ್ದಾಳೆ, ಅರೆಸ್ಟ್ ಆಗಿಲ್ಲ. ಅಥವಾ ಇಲ್ಲಿ ಪ್ರಭಾ ಬೆಳಮಂಗಲ ಅನ್ನುವ ಒಬ್ಳು ಯೂಟ್ಯೂಬ್ದೊಂದು ಡ್ರಾಮಾದ ಸ್ಕ್ರೀನ್ ಶಾಟ್ ತೆಗೆದು ಯೋಗಿ ಹೆಣ್ಮಕ್ಳೊಟ್ಟಿಗೆ ಹೇಗೆ ಇದು ಮಾಡ್ತಿದ್ದಾನೆ ಅಂತ ಮಾಡಿದ್ದಾರೆ. 100 ಮೇಲೆ ಕಂಪ್ಲೇಂಟ್ ಆಗಿದೆ, ಅರೆಸ್ಟ್ ಆಗಿಲ್ಲ. ನನ್ನ ತಪ್ಪು, ನಾನು ಮಿಸ್ಟೇಕ್ ಮಾಡಿದ್ದೀನಿ. ಆ ಡಿಲೀಟ್ ಮಾಡಿದ ನಂತರ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದ ಒಬ್ಬ ಏನೋ ಆಲಿ ಅಂತ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ, ನಂದು ಅರೆಸ್ಟ್ ಆಗುತ್ತೆ. ಆ ಕೇಸು ಸ್ಟೇಷನ್ ಬೇಲೇಬಲ್ ಕೇಸು. ನಾನು 1 ದಿವಸದಲ್ಲಿ ಹೊರಗೆ ಬರ್ಬೋದು. ಆದರೆ ನಾನು 17 ದಿವಸ ಒಳಗಿದ್ದದ್ದು ಆ ಕೇಸಲ್ಲಿ ಅಲ್ಲ. ಮತ್ತೆ ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೆ. 2 ಕೇಸ್, ಅದರಲ್ಲಿ ಪರೇಶ್ ಮೇಹ್ತಾನ ವಿಷಯದಲ್ಲಿ ನಾನೊಂದು ಆರ್ಟಿಕಲ್ ಮಾಡಿದ್ದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುವ ಮುಂಚೆ 1 ಗಂಟೆಯಲ್ಲಿ ಸರ್ಕಾರ ಅಥವಾ ಸಿದ್ದರಾಮಯ್ಯ ನ್ಯಾಚುರಲ್ ಡೆತ್ ಅಂತ ಹೇಗೆ ಹೇಳುತ್ತೆ ಅಂತ. ಸರಿಯಾಗಿದೆಯಲ್ಲ? ಯಾವ ಜರ್ನಲಿಸ್ಟ್ ಪ್ರಶ್ನೆ ಮಾಡ್ಬೋದಲ್ಲ? ಇದಕ್ಕೆ ಸುಮೋಟೋ ಕೇಸ್ ಹಾಕಿರೋದು ನನಗೆ ಕಾರವಾರ ಮತ್ತೆ ಹಳಿಯಾಳದಲ್ಲಿ. ನನಗೆ ಇದರಲ್ಲಿ ಅರೆಸ್ಟ್ ಮಾಡಿ ಅದರಲ್ಲಿ ಎಲ್ಲ ಬಾಡಿ ವಾರೆಂಟ್ ತಂದಿರೋದು. ಪ್ರಕಾಶ್ ರೈ ಅನ್ನುವ ಒಬ್ಬ ಬುದ್ಧಿಜೀವಿಯ ಏನೋ ಬಿಡಿ, ಅವನು ಮೋದಿ ಮತ್ತೆ ಯೋಗಿಗೆ ಇನ್ಸಲ್ಟ್ ಮಾಡಿ ಮಾತಾಡ್ತಾನೆ. ಆಗ ನಾನು ಹೇಳಿದ್ದೆ, ತನ್ನ ಮಗು ಸಾವಾಗಿದೆ, ಅದರ ತಿಂಗಳು ಕಳೆಯುವ ಒಳಗೆ ಒಬ್ಬ ಕೊರಿಯೋಗ್ರಾಫರ್ ಒಟ್ಟಿಗೆ ಇನ್ನೊಂದು ಮದುವೆ ಆಗ್ತಾನೆ. ಇವನು ಈ ಯೋಗ್ಯತೆ ಇರುವವನು ಅವರನ್ನು ಏನು ಪ್ರಶ್ನೆ ಮಾಡ್ತಾನೆ ಅಂತ ಅವನು ಕಬ್ಬನ್ ಪಾರ್ಕಲ್ಲಿ ಒಂದು ಕೇಸ್ ಹಾಕ್ತಾನೆ. ಇನ್ನೊಂದು ಸಿದ್ದರಾಮಯ್ಯನ ವಿಷಯದಲ್ಲಿ ಹೈಗ್ರೌಂಡ್ಸ್ ಅಲ್ಲಿ ಕೇಸ್ ಆಗುತ್ತೆ. ಇನ್ನೊಂದು ರಮ್ಯಾ ಕೇಸ್ ಹಾಕ್ತಾಳೆ. ಹೀಗೆಲ್ಲ ಕೇಸ್ ಹಾಕಿ ನನ್ನನ್ನು 17 ದಿವಸ ಒಳಗೆ ಹಾಕಿದ್ದಾರೆ. ಸೆಲೆಬ್ರಿಟಿ ದೊಡ್ಡ ಕೇಸ್ ಹಾಕಿದ್ದಾರೆ, ಫಿಲ್ಮ್ ಆಕ್ಟರ್ಗಳೆಲ್ಲ. ಇವರೆಲ್ಲ ಹೊರಗೆ ಹೇಳಿರೋದು ಫೇಕ್ ಟ್ವೀಟ್ ಮಾಡಿ ಒಳಗೋಗಿದ್ದಾನೆ ಅಂತ ಅಲ್ಲ, ನಾನು ಪ್ರಶ್ನೆ ಮಾಡಿ ಒಳಗೋಗಿರೋದು. ಆದ್ರೆ ಏನಾಗಿರುತ್ತೆ ಅಂದ್ರೆ, ಈ ಪ್ರೊಪಗಂಡ ಎಷ್ಟು ಚೆನ್ನಾಗಿ ಇವರು ಸೆಟ್ ಮಾಡ್ತಾರೆ ಅಂದ್ರೆ, ಒಳಗೆ ಹೋದ ತಕ್ಷಣ ಎಲ್ಲಾ ಮೀಡಿಯಾಗಳಲ್ಲಿ ಈ ರೀತಿಯ ನ್ಯೂಸ್ ಬರುವಂಗೆ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಸತ್ಯ ಯಾರಿಗೂ ಗೊತ್ತಿರಲ್ಲ. ಆದ್ರೆ ನನಗೆ 17 ದಿವಸ ಜೈಲಿಗೆ ಹೋಗಿದ್ದಕ್ಕೆ 1% ನೋವಿಲ್ಲ. ಯಾಕಂದ್ರೆ ಪ್ರಶ್ನೆ ಮಾಡಿದ್ದೀನಿ. ಇವತ್ತಿನವರೆಗೆ ನಿಮ್ಗೊಂದು ನೆನ್ಪಿಟ್ಕೊಳ್ಳಿ, ಇವತ್ತು BJP ಸರ್ಕಾರ ಇದೆ. ಇವತ್ತಿಗೂ ನಾನು ಎಲ್ಲೂ ಹೋಗಿ ನನ್ನ ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿಲ್ಲ. ಯಾಕೆಂದ್ರೆ ನನಗೆ ಆ ಕೇಸ್ ಮೇಲೆ ಹೆಮ್ಮೆ ಇದೆ. ನಾನು ಪ್ರಶ್ನೆ ಮಾಡಿ ಪ್ರಭುತ್ವವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅಷ್ಟೇ, ನಾನು ಇವತ್ತಿಗೂ ವಾಪಸ್ ತಗೊಂಡಿಲ್ಲ. ಅಲ್ಲ, ವಿಷಯ ಸರಿ. ಕಾಂಗ್ರೆಸ್ನವರು ಅವರು ತಮ್ಮ ವಿರುದ್ಧ ಮಾಡಿದವರನ್ನ ಅವರು ಹದಬದಿಗೆ ಮಾಡಿದ್ರು, ಸರಿ. ರಗಳೆ ಮಾಡ್ತಾ ಇರೋರನ್ನ ಸುಮ್ಮನೆ ಕೂರಿಸ್ಲಿಕ್ಕೆ. ಆದರೆ ನಿಮ್ದು BJPಯ ಫೇವರ್ ಇದ್ದಂತ ಸಿದ್ಧಾಂತ. ನಿಮಗೆ ಆವಾಗ ಜೈಲಲ್ಲಿರುವಾಗ ಎಷ್ಟು ಜನ BJPಯವರು ಬಂದು ಬುತ್ತಿ ಕೊಟ್ಟರು? ಎಷ್ಟು ಜನ ಲಾಯರ್ ಸಪೋರ್ಟ್ ಮಾಡಿದ್ದಾರೆ? ಮಾಡಿಲ್ಲ ಅಂತ ಇಲ್ಲ. ನನಗೆ ಆಗಿನ ಜನರಲ್ ಸೆಕ್ರೆಟರಿಗಳಾದ ಅರವಿಂದ್ ಲಿಂಬಾವಳಿ ಅವರು, ರವಿಕುಮಾರ್ಜಿ ಅವರು, ತೇಜಸ್ವಿ ಸೂರ್ಯ ಆಗ ನನ್ನ ಲಾಯರ್ ಆಗಿದ್ರು, ಈಗೆಲ್ಲ ಅವರ ಪ್ರತಾಪ್ ಸಿಂಹ ಈಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಹೊರಗಿಂದ ಅನಂತ್ ಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ, CT ರವಿ ಅವರು ಸಪೋರ್ಟ್ ಮಾಡಿದ್ದಾರೆ. 2ನೇ ಕೇಸ್ ಆದಾಗ ಸಂತೋಷ್ ಜಿ ಅವರು ಹಿಂದೆನೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ಹೌದು, ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿಲ್ಲ ಅಂತ ಅಲ್ಲ. ಆದ್ರೆ ಒಂದು ಹೇಳ್ತೀನಿ, ಇಲ್ಲಿ ಅವರು ಯಾರು ಕೂಡ ಒಂದು ಸಣ್ಣ ಪ್ರತಿಭಟನೆಯನ್ನು ಮಾಡಿಲ್ಲ. ಗಣೇಶ್ ಕಾರ್ನಿಗೆ ಪ್ರೆಸ್ ಮೀಟ್ ಮಾಡಿದಾಗ ಇತ್ತು ಅಲ್ಲ, ನಾನು ಹೇಳೋದು ನೀವು ಅಲ್ಲ, ಅದೇ ಉಳಿದವರು ಯಾರು ಮಾಡಿದ ನನಗೆ ಗಮನಕ್ಕೆ ಬಂದಿಲ್ಲ. ಈಗ 2ನೇದ್ದು ಇನ್ನೊಂದು ಆರೋಪ ಪಟ್ಟಿ ನಿಮ್ಮ ಮೇಲಿರುವಂತಹದ್ದು. BJPಯ ರಹಸ್ಯ ದಾಖಲೆಗಳಿರುವ ದಾಖಲೆಗಳು ಇವೆ, ಇದು ಕಾಂಗ್ರೆಸ್ ಅನ್ನ ಗೆಲ್ಲಿಸಲು ನೆರವಾಗ್ತದೆ ಅಂತೇಳಿ ದಿನೇಶ್ ಅಮೀನ್ ಭಟ್ ಬಳಿ ನೀವು ರಹಸ್ಯ ಒಪ್ಪಂದಕ್ಕೆ ಹೋಗಿದ್ರಂತೆ, ಹೌದಾ? ನಾನು ಒಂದು ಕೆಲಸ ಮಾಡ್ತೀನಿ, ನಾವು ಸ್ವಲ್ಪ ಈ ಧರ್ಮಸ್ಥಳ ಅಥವಾ ಕಟೀಲ್ಗೆ ಬಹಳ
ಶ್ರದ್ಧೆ ಭಕ್ತಿ ಇರುವವರು ಅಲ್ಲಿ ಬಂದು ಹೇಳಿ ನಾನು ಹೋಗಿದ್ದೀನಿ ಅಂತ. ಅವನು ಯಾವತ್ತು ಬಂದು ಅಲ್ಲಿ ಹೇಳೋಕ್ ತಯಾರಿದ್ದಾನ, ನಾನು ಬರ್ತೀನಿ. ರಮೀನ್ ಮಠ ಅವರು ಫಸ್ಟ್ ಆಫ್ ಆಲ್ ಅವನನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ, ನಾನು ಅದಕ್ಕೆ ಉತ್ತರ ಕೊಟ್ಟಿಲ್ಲ, ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಬರಲಿ, ನಾನು ಇದುವರೆಗೆ ಅವರನ್ನು ನೋಡಿನೂ ಇಲ್ಲ. ಆದ್ರೂ ಅವರು ಒಬ್ರು ಮುಖ್ಯಮಂತ್ರಿಗೆ ಆಪ್ತ ಸಲಹೆಗಾರರಾಗಿದ್ದರು, ದೊಡ್ಡ ಪತ್ರಕರ್ತರು, ಒಳ್ಳೆ ಬರಹಗಾರರು ಅಂತ. ನಿಮ್ಮ ಪ್ರಕಾರ ಅವರು ದೊಡ್ಡವರು? ಸಮಾಜದಲ್ಲಿ ಅವರಿಗೆ ಒಂದು ಆತರ ಇಲ್ಲ, ಸಮಾಜದಲ್ಲೂ ಇಲ್ಲ. ಇಲ್ಲ, ಅವ್ರು ಬರ್ಲಿ, ಎಲ್ಲಿಗೆ ಎಲ್ಲಾದ್ರೂ ಒಂದು ಒಳ್ಳೆ ಕ್ಷೇತ್ರಕ್ಕೆ ಬರ್ಲಿ, ನಾನು ಬಂದಿದ್ದೀನಿ ಅಂತ ಹೇಳಿ. ಅವರು ಧರ್ಮಸ್ಥಳ ಅವತ್ತೇ ಅವರು ನಂಬುವ ಕ್ಷೇತ್ರಗಳು, ಅವ್ರು ನಂಬೋ ಕ್ಷೇತ್ರ, ಭೂತ ದೈವಗಳನ್ನು ಮಾತ್ರ ಅಲ್ಲೇ ಬರ್ಲಿ, ನಾನು ನಂಬ್ತೀನಿ, ಅಲ್ಲೇ ಬರ್ಲಿ. ನಾನು ಬಂದಿದ್ದೀನಿ ಅಂತ ಹೇಳಿ, ನಾನು ಅವತ್ತೇ ಪೋಸ್ಟ್ ಕಾರ್ಡ್ ಟಿವಿ ವಿಕ್ರಮ ಕ್ಲೋಸ್ ಮಾಡ್ಬಿಡ್ತೀನಿ. ಆಮೇಲೆ ನೀವು ಪೋಸ್ಟ್ಗಳಲ್ಲೆಲ್ಲ ಟೆರರಿಸಮ್, ಕೋಮು ಮತಾಂಧತೆ, ಉಗ್ರ ಇದೆಲ್ಲ ಹಾಕ್ತೀರಿ, ನಿಮ್ಗೆ ಏನು ದ್ವೇಷ? ಆದರೆ ನಾನು ನೋಡ್ತೇನೆ ನಿಮ್ಮ ಕಚೇರಿಗಳಲ್ಲಿ ನೋಡಿದ್ರೆ ಮುಸ್ಲಿಮರು ಆಂಕರ್ಗಳೇ ರಹಿಸ್ತಾ ಇದ್ದಾರೆ ಟಿವಿ ವಿಕ್ರಮದಲ್ಲಿ. ಏನು ಇದರ ಹಿಂದೆ? ಅಂದ್ರೆ ಅಲ್ಲೂ ಮುಸ್ಲಿಮರು, ಇಲ್ಲೂ ಈಗ ಕೆಲವೊಂದು ಕಮ್ಯುನಿಸ್ಟರಲ್ಲಿ ನಾನು ಹೇಳುವಂಥದ್ದು, ಕಮ್ಯುನಿಸ್ಟರಲ್ಲಿ ಒಂದು ಏನು ಬ್ರಾಹ್ಮಣರನ್ನು ಇವರನ್ನು ಹಿಂದೂ ಬೈತಾ ಇರ್ತಾರೆ, ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ಆಯಕಟ್ಟಿನ ಪೋಸ್ಟ್ನಲ್ಲಿ ಎಲ್ಲ ಬ್ರಾಹ್ಮಣರೇ ಇರುವಂಥದ್ದು. ಹಾಗೆ ನೀವು ಏನು ಮುಸ್ಲಿಮರನ್ನು ಇಲ್ಲಿ ಸೇರಿಸ್ಕೊಳ್ಳೋ ಪ್ಲಾನ್ ಇದೆಯಾ ಏನು? ಅವ್ರದೇ ಸ್ಟ್ರಾಟಜಿ ನಾವು ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಹಾಗಲ್ಲ. ನಾನು ಮೊದಲೇ ಹೇಳಿದೆ ನಿಮಗೆ, ನಾನು ಬಿಸ್ನೆಸ್ ಮಾಡ್ದಾಗಿನಿಂದ ಇವತ್ತಿನವರೆಗೆ ಒಳ್ಳೆಯ ಮುಸಲ್ಮಾನರಿರ್ತಾರಲ್ಲ, ಅವರಿಗೆ ನಂದು ಬೆಂಬಲ ಯಾವಾಗಲೂ ಇದೆ. ಅವರು ನೋಡಿ, ಈಗ ನನ್ನ ಟಿವಿ ವಿಕ್ರಮದಲ್ಲಿ ಮಮ್ತಾಜ್ ಅಂತ ಇದ್ದಾರೆ, ಹಿದಾಯತ್ ಅಂತ ಇದ್ದಾರೆ, ಸೈಯದ್ ಹಿದಾಯತ್ ಅಂತ ಇದ್ದಾರೆ, ಜೆಸ್ಸೆಲ್ ಡಿಸೋಜಾ ಅಂತ ಇದ್ದಾರೆ. ಇವರು ಎಲ್ರಿಗೂ ಕೂಡ ಅವರ ಧರ್ಮದ ಮೇಲೆ ಗೌರವ ಇದೆ, ಅಷ್ಟೇ ಪ್ರೀತಿ ಸನಾತನ ಧರ್ಮದ ಮೇಲೆ ಇದೆ. ನಿಜವಾಗಿ ಈ ದೇಶದಲ್ಲಿ ಆಗ್ಬೇಕಾಗಿರೋದು ಅದೇ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ, 20 ಕೋಟಿ ಮುಸಲ್ಮಾನರಿದ್ದಾರೆ ಭಾರತದಲ್ಲಿ. ಅವರನ್ನು ಓಡಿಸೋಕ್ಕಾಗಲ್ಲ, ಅವ್ರ ಮೇಲೆ ಬಾಂಬ್ ಹಾಕಿ ಕೊಲ್ಲೋಕ್ಕೂ ಆಗೋಲ್ಲ. ನಾವೆಲ್ಲರೂ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಾದ್ರೆ ಏನು, ಅವರು ಏನೆಲ್ಲ ಕೆಲವು ತಪ್ಪುಗಳು ಮಾಡ್ತಾ ಇದಾರಲ್ಲ, ಅದನ್ನ ಬಿಟ್ಟು ಹೊಂದಾಣಿಕೆಯಿಂದ ಬದುಕಬೇಕಾಗಿದೆ. ನಾವೇನು ಪಾಕಿಸ್ತಾನಕ್ಕೆ ಹೋಗಿ ಅಂತ ಯಾರು ಹೇಳಿದ ತಕ್ಷಣ ಅವ್ರನ್ನ ಕಳ್ಸೋಕ್ಕಾಗಲ್ಲ. ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡಬೇಕು ಈ ದೇಶದಲ್ಲಿ, ಅದು ಅವ್ರ ಹತ್ರ ಮಾಡಿಸ್ತಾ ಇದ್ದೀನಿ ನಾನು. ಅವ್ರು 2ರಿಂದ ಇನ್ನು 20 ಆಗ್ಬಹುದು ಆಂಕರ್ಗಳು. ಬಟ್ ಏನಂದ್ರೆ ನೋಡಿ, ಒಂದು ಮಾತಿದೆ, ಅಲ್ಪಸಂಖ್ಯಾತರನ್ನು ನಾವು ತುಳಿಬಾರ್ದು, ಹಾಗೆ ಬಹುಸಂಖ್ಯಾತರ ಏನು ಸೂಕ್ಷ್ಮತೆಗೆ ಧಕ್ಕೆ ತರದಂಗೆ ಅವರು ಇರ್ಬೇಕು. ಈಗ ನಮ್ಮ ಎಕ್ಸಾಂಪಲ್, ನಮ್ಗೆ ಗೋ ಅಂದ್ರೆ ದೇವ್ರು, ನಮ್ಮ ಒಟ್ಟಿಗೆ ಇದ್ದಾರೆ. ಅಯ್ಯೋ ನಾವು ಕಡಿಯೋದು ಬೇಡ, ಪೂಜೆ ಮಾಡೋಣ ಅಂತ ಆ ಮನಸ್ಥಿತಿ ಅವ್ರು ಬರ್ಬೇಕು. ಅಂದ್ರೆ ಇವರು ದೇವರು ಮುಸ್ಲಿಮರು ಗೋಗಳನ್ನು ಪೂಜೆ ಮಾಡಬೇಕು ಅಂತ. ಪೂಜೆ ಮಾಡೋದು ಬೇಡ ರೀ, ಪೂಜೆ ಮಾಡೋದು ಬೇಡ. ನಮ್ಮ 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 ಒಂದು ಏನು ಸೆಂಟಿಮೆಂಟ್ ಇದೆಯಲ್ಲ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ಲಿ ಸಾಕು ಅಂತ ಅಷ್ಟೇ. ಸರಿ, ಈಗ ನಿಮ್ಮದು ಒಂದೊಂದು ಪೋಸ್ಟ್ಗಳು ಸ್ಫೋಟಕ, ಬಾಂಬು ಎಲ್ಲ ಆ ರೀತಿ ಇರ್ತದೆ ನೋಡುವಾಗ. ಆದರೆ ನೀವು ನಿಮ್ಮನ್ನು ನೋಡುವಾಗ ಹಾಗೆ ಕಾಣೋದಿಲ್ಲ. ಯಾಕಂದರೆ ವೈರಲ್ ಆದ ಒಂದು ವಿಡಿಯೋದಲ್ಲಿ ಹುಡುಗಿ 3 ಜನ ಯುವತಿಯರು ಅಮಾಯಕರು ಏರ್ಪೋರ್ಟ್ನಲ್ಲಿ ನಿಮಗೆ ಒಂದೇ ಮಾತರಂ ಹೇಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಸುಮ್ಮನೆ ಹೆದರಿ ಕೂತಿದ್ರೋ ಅಥವಾ ಸುಮ್ಮನೆ ಕೂತಿದ್ರೋ, ಯಾಕೆ ರಿಯಾಕ್ಷನ್ ಮಾಡಲಿಲ್ಲ? ನೋಡಿ, ನಿಮ್ಮಂತ ಸ್ಫೋಟಕ ವ್ಯಕ್ತಿತ್ವದವರು. ಇಲ್ಲ, ಅವತ್ತು ಕಟೀಲ್ದು ಬ್ರಹ್ಮಕ್ಲಾಶ್ ಆಗ್ತಿತ್ತು, ನಾವು ಅಲ್ಲೇ ಯಾವಾಗಲೂ ಇರ್ತಾ ಇದ್ವಿ. ಒಂದು ದಿವಸ ಮಟ್ಟಿಗೆ ನಾನು ಬೆಂಗಳೂರಿಗೆ ಹೋಗ್ಬೇಕಿತ್ತು. ಅಲ್ಲಿ ಅವರು ನನಗೆ ಸಿಗ್ತಾರೆ, ಅವರೇ ವಿಡಿಯೋ ಮಾಡಿದ್ದಾರೆ. ಬಟ್ ಅವ್ರು ವಿಡಿಯೋ ಬಿಟ್ಟಿರೋದು ಬರೀ 3 ನಿಮಿಷದ 4 ನಿಮಿಷದೇನೋ. ಅವನು ಅರ್ಧ ಗಂಟೆ ನನಗೆ ಹೆರಾಸ್ ಮಾಡಿದ್ದಾರೆ. ನಾಡಗೀತೆ ಹೇಳಿ ಅಂದ್ರು, ಸಂವಿಧಾನದ ಈ ಪೇಜ್ ಹೇಳಿ ಅಂದ್ರು, ಅದರ ನಂತರ ಒಂದೇ ಮಾತ್ರ ಹೇಳಿ ಅಂದ್ರು. ಆ ಮುಸ್ಲಿಂ ಹುಡುಗಿ ಯಾರೋ, ಏನು ಅವಳ ಹೆಸರು, ಕವಿತಾ ರೆಡ್ಡಿ, ಅಮೂಲ್ಯ ಲಿಯೋನಿ, ನಜ್ಮಾ, ಅವಳು ಚಿಕ್ಕನೇ, ಹೌದು, ಅವಳು ನನಗೆ ಮೂಗಿಗೆ ಟಚ್ ಮಾಡಿ ಸ್ಕೌಂಡ್ರಲ್ ಅಂತಾಳೆ. ಆದ್ರೂ ನಾನು ಏನು ಹೇಳಿಲ್ಲ, ಯಾಕೆಂದ್ರೆ ಒಂದು ಹೆಣ್ಮಕ್ಳು, ಅವರು ಪ್ಲಾನ್ ಮಾಡಿ ಬಂದಿರ್ತಾರೆ. ನಾನು ಅವತ್ತು ಒಂದು ಸ್ವಲ್ಪ ರಿಯಾಕ್ಟ್ ಆಗಿದ್ರೂ ಕೂಡ ನೆಕ್ಸ್ಟ್ ಡೇ ಇರ್ತಿತ್ತು ನೋಡಿ, ಚಡ್ಡಿಗಳು, ಸಂಗಿಗಳ ಸಂಸ್ಕಾರ ನೋಡಿ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ರು, ಈ ರೀತಿ ಎಲ್ಲ ಬರ್ತಾಯಿತ್ತು. ನಾನು ಸುಮ್ಮನೆ ಇದ್ದೆ. ಸುಮ್ಮನೆ ಇದ್ದದ್ದಕ್ಕೆ ನನಗೆ ಅವರಿಗೆ ಏನು ಆಗ್ಬೇಕು ಅದಾಗಿದೆ.
ನನ್ಗೆ ಏನಾಗ್ಬೇಕಾ ಅಲ್ಲ ನನ್ಗೆ ಈಗ ನಿಮ್ಮ ಮೈ ಮುಟ್ಟಿದಂತ ನಗ್ಮ ಚಿಕ್ಕ ನೆರಳಿಗೆ ಏನೂ ಆಗ್ಲಿಲ್ಲ. ಈಗ ಈಗಲೂ ಕೂಡ ಅವರು ಅದೇ ನಾನ್ ಮೈ ಮುಟ್ತಿದ್ರೆ ಅಂದ್ರೆ ಈಗಲೂ ಅಂದ್ರೆ ಅವರು ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ನಿಮ್ಮನ್ನ ಅಂತ. ಅಂದ್ರೆ ಬ್ಲಾಕ್ ಮೇಲ್ ಮಾಡೋಕೆ ಅವ್ರು ಯಾರು? ಸ್ತ್ರೀತ್ವವನ್ನ ಇಟ್ಕೊಂಡು ಅದನ್ನ ನಿಮ್ಮನ್ನ ಅವತ್ತು ನೋಡಿ. ಬಟ್ ಒಂದ್ ಹೇಳ, ದೇವ್ರು ಏನ್ ಮಾಡ್ಬೇಕು ಅವ್ರಿಗೆ ಮಾಡಿದ್ದಾರೆ. ಅಮೂಲ್ಯ ಲಿಯೋನ್ ಆಮೇಲೆ ಪಾಕಿಸ್ತಾನಕ್ಕೆ ಏನೋ ಹೇಳಿ ಒಳಗೆ ಹೋದ್ರು, ಜೈಲಿಗೆ ಈಗ ಬಂದಿದಾರ. ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿಲ್ಲ ನನಗೆ. ನನ್ಗೆ ನೋಡಿ, ಗೊತ್ತಿಲ್ಲ. ಹಿಂದೂ ಧರ್ಮಕ್ಕೋಸ್ಕರ ಜೈಲಿಗೆ ಹೋಗಿರ್ತಾರಲ್ಲ, ಅವ್ರನ್ನ ಹೊರಗೆ ತರೋಕೆ ನಾನು ಪ್ರಯತ್ನ ಪಡ್ತೀನಿ. ಅವ್ರು ಹೊರಗೆ ಬಂದಾಗ ಖುಷಿ ಪಡ್ತೀನಿ. ಇವ್ರು ಯಾರು ಒಳಗೆ ಹೋದ್ರೆ ಹೊರಗೆ ಬಂದ್ರೆ ನಮ್ಗೆ ಏನಾಗ್ಬೇಕು? ಕರೆಕ್ಟ್. ಈಗ ತರಗತಿಯಲ್ಲಿ ಹಿಜಾಬ್ ನಿಷೇಧ, ಆಮೇಲೆ ಹೊರಗೆ ಬರ್ತಾ ಮಾಂಸ ಮಾರಾಟಕ್ಕೆ ಅಂದರೆ ದೇವಸ್ಥಾನ ಆಚುಬಾಸು ನಿಷೇಧ, ಆಮೇಲೆ ಆಜಾನ್ ಈಗ ಮಾಡಬಾರ್ದು ಅಂತ. ಹೀಗೆ ನಿಮಗೆ ಈ ನಿಷೇಧದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಏನು ಸರಿಯಾಗಿ ಹೋಗ್ತಾ ಇದೆಯಾ ನಮ್ಮ ನೋಡಿ ಸಂವಿಧಾನ? ಜಾತ್ಯತೀತತೆ ಸರಿಯಾಗಿ ಅವರು ಗೌರವ ಕೊಟ್ಟಿಲ್ಲ ಅಂತ ಲೋಕಕ್ಕೆ ಗೊತ್ತಾಗಿದೆ. ಹಿಜಾಬ್ ವಿಷಯದಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ನಾವು ಎಲ್ಲರೂ ಒಟ್ಟಿಗೆ ಇರ್ಬೇಕಂತ ಹೇಳ್ತೀವಿ. ಅವರು ಇಲ್ಲ, ನಾವು ನಿಮ್ಮೊಟ್ಟಿಗೆ ಇರೋಲ್ಲ, ನಾವು ಬೇರೆನೆ ಅಂತ ತೋರಿಸ್ತಾ ಇರ್ತೀವಿ ಅಂತ ಅವರು ಯಾವಾಗ್ಲಿಂದ ಹೇಳ್ತಾ ಇದ್ದಾರೆ. ಬುರ್ಕ ಹಾಕೊಂಡು, ತಲೆ ಮೇಲೆ ಟೋಪಿ ಹಾಕೊಂಡು, ನಾವು ನಿಮ್ ತರ ಅಲ್ಲ, ನಾವು ಬೇರೆನೆ ಅಂತ ಅವ್ರು ಯಾವತ್ತಿನೂ ಹೇಳ್ತಾ ಇದ್ದಾರೆ. ಸಾಂಸ್ಕೃತಿಕ ವೈವಿಧ್ಯ ಅಂತ ಹೇಳ್ಬೋದಲ್ಲ? ಇಲ್ಲ, ಸಾಂಸ್ಕೃತಿಕ ವೈವಿಧ್ಯ ಅಂತ ಅಲ್ಲ. ಆದ್ರೂ ಕೂಡ ನಿಮ್ಗೆ ನಾನೊಂದು ಮಾತು ಹೇಳ್ತೀನಿ. ಈಗ ಇವರು ಹಿಜಾಬಿಂದ 6 ಹೆಣ್ಮಕ್ಳು ಶುರು ಮಾಡಿದ್ರಲ್ವಾ, ಒಂದು ಲೆಕ್ಕದಲ್ಲಿ ಅದು ಹಿಂದೂಗಳ ಒಗ್ಗಟ್ಟಿಗೆ ಬಹಳ ಒಳ್ಳೇದಾಯ್ತು. ನಾವು ಯಾವಾಗಲೂ ಬೊಬ್ಬೆ ಹೊಡಿತಿದ್ವಿ ಒಗ್ಗಟ್ಟಾಗಿ ಅಂತ. ಇದು ಮಾಡ್ತಾ ಇದೆ ಹಿಜಾಬ್. ಯಾವತ್ತು ಅವರು ಹಿಜಾಬ್ಗೋಸ್ಕರ ಹೆಣ್ಮಕ್ಳ ಬಳೆ, ಕುಂಕುಮ, ಸರಸ್ವತಿ ಪೂಜೆ ಪ್ರಶ್ನೆ ಮಾಡಿದ್ರ ಅವತ್ತು ನಮ್ಮ ಹಿಂದೂ ಧರ್ಮದ, ನಮ್ಮ ಸಮಾಜದ ಹೆಣ್ಮಕ್ಳು ಎದ್ದು ನಿಂತರು. ಅವತ್ತು ಒಗ್ಗಟ್ಟಾಯಿತು. ನೀವು ಸಂವಿಧಾನ ಅಂತೀರಿ, ಕೋರ್ಟು ಒಂದು ಆದೇಶ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ, ಅದನ್ನು ಗೌರವಿಸ್ಬೇಕಲ್ವಾ? ಏನು ಮಾಡ್ತಾ ಇದ್ದಾರೆ? ಮತ್ತು ಹಾಕ್ಕೊಂಡು ಹೋಗ್ತಾರೆ, ಅಂಗಡಿಗಳನ್ನು ಬಂದ್ ಮಾಡ್ತಾರೆ ಅದಕ್ಕೋಸ್ಕರ. ಹಾಗಾದ್ರೆ ಸಂವಿಧಾನಕ್ಕೆ ಬೆಲೆ ಇಲ್ಲ. ಇದುವರೆಗೆ ಅಂಬೇಡ್ಕರ್ ಜಿಯನ್ನು ಶೀಲ್ಡ್ ಮಾಡಿಕೊಂಡು ಏನೆಲ್ಲ ಆಟ ಆಡ್ತಿದ್ದವರು ಇವತ್ತು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ. ಈಗ ಶಬರಿಮಲೆ ಸ್ತ್ರೀ ಪ್ರವೇಶ ವಿಚಾರದಲ್ಲೂ ಕೂಡ ಯಾರು ಅಂಗಡಿ ಬಂದ್ ಮಾಡಿಲ್ಲ, ಯಾರು ಅಂಗಡಿ ಬಂದ್ ಮಾಡಿಲ್ಲ. ಇವರು ಹೇಳುವುದು ಹಾಗೆ ಅಲ್ವಾ? ಯಾರು ಮಾಡಿಲ್ಲ. ನೀವು ತೋರಿಸಿ. ದೀಪ ಇಟ್ಟು ಉದ್ದಕ್ಕೆ ನಿಂತ್ಕೊಂಡ್ರು, ದೀಪ ಇಟ್ಕೊಂಡು ನಿಂತಿರೋ ದೀಪ ಪ್ರಜ್ವಲನ ನೋಡಿ. ದೀಪ ಇಟ್ಕೊಂಡು ನಿಲ್ಲೋದಕ್ಕೂ ಬೆಂಕಿ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಅದು ಅರ್ಥ ಮಾಡ್ಕೊಳ್ಬೇಕು ನಾವು. ನಮ್ಗೆ ನಮ್ಮ ಧರ್ಮ ಕಲ್ಲಿನಿಂದ ಸೇತುವೆ ಮಾಡುವಂತ ಕಲ್ಸಿಕೊಟ್ಟಿದೆ ವಿನಃ ಕಲ್ಲನ್ನು ಎಸೆಯೋದು ಕಲ್ಸಿಲ್ಲ. ಬೆಂಕಿಯಿಂದ ದೀಪ ಹಚ್ಚೋಕೆ ಕಲ್ಸಿದೆ ವಿನಃ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋಕೆ ಕಲ್ಸಿಲ್ಲ. ಡಿಜೆ ಹಳ್ಳಿಯಲ್ಲಿ ಯಾರು ಬೆಂಕಿ ಹಚ್ಚಿದ್ದು ಮನೆಗೆ? ಕೆಜೆ ಹಳ್ಳಿಯಲ್ಲಿ ಯಾರು ಬೆಂಕಿ ಹಚ್ಚಿದ್ದು? ನಮ್ಮ ಧರ್ಮ ಇದನ್ನು ಕಲ್ಸಿಲ್ಲ. ಅದು ದುಷ್ಕರ್ಮಿಗಳು. ಅದೇ STPI PFI ಅಂತ NI ರಿಪೋರ್ಟ್ ಬಂದಿದೆ. ಯಾರು ಅದ್ರಲ್ಲಿ ಇರೋದು? ಯಾರು? ದುಷ್ಕರ್ಮಿ. ಆರ್ಮಿಗಳಿಗೆ ಕಲ್ಲು ಬಿಸಾಕೋರು ಯಾರು? ದುಷ್ಕರ್ಮಿಗಳು. ಯಾವ ಧರ್ಮ? ನೋಡಿ, ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಯಾರೋ 4 ಜನ ಮಾಡ್ತಾರಂತ ಎಲ್ಲರನ್ನು ಬೇಳು ತೋರಿಸ್ಬೇಡ ಅಂತ. ಅಂದ್ರೆ ಒಬ್ರು ಇತ್ತೀಚೆಗೆ ಹೇಳಿದ್ರು, ಒಂದು ಮನೆಯಲ್ಲಿ ಒಬ್ಬ ಕಳ್ಳ ಇದ್ದಾನೆ, ನೀವು ಇಡೀ ಮನೆಗೆ ಕಲ್ಲು ಬಿಸಾಕೋದು ಸರಿನಾ ಅಂತ. ನಾನು ಯಾವಾಗ್ಲೂ ಹೇಳ್ತೀನಿ, ಮೊದಲು ಆ ಕಳ್ಳನನ್ನು ನೀವೇ ಹೊರಗಾಕಿ. ಇಲ್ಲ ಅಂತ ಹೇಳಿದ್ರೆ ಆಗ ಯಾರು ಕಲ್ಲು ಬಿಸಾಕೋಲ್ಲ, ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಅವನನ್ನು ರೂಮ್ ಕರ್ಕೊಂಡು ಹೋಗಿ ಲಾಕ್ ಮಾಡಿ ಒಳಗಿಟ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಮನೆಗೇನೆ ಕಲ್ಲು ಬಿಡು. ಅಂದ್ರೆ ದೇವಸ್ಥಾನದ ಆಸುಬಾಸು ಹಿಂದುವೇತರಿಗೆ ವ್ಯಾಪಾರ ನಿಷೇಧ ಸರಿ, ಆಜಾನ್ ಸೌಂಡ್ ಕಮ್ಮಿ ಮಾಡಬೇಕು, ಅದು ಸರಿ. ನೋಡ್ರಿ, ನಮ್ಮ ಗಣೇಶ ಚತುರ್ಥಿಗೆ ಗಣಪತಿ ಕೂತ್ಕೊಳಿಸೋದಕ್ಕೆ ಇಷ್ಟೇ ಡಿಸೇಬಲ್ ಸೌಂಡ್ ಇಡಿ ಅಂತ ಹೇಳ್ತಾರೆ. ನಮ್ ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಆಜಾನ್ ಮಾಡೋದು ತಪ್ಪೇ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ. ಹಾಗೆ ನೋಡಿ, ಅಂಗಡಿ
ಇನ್ನೂ ಒಂದು ಒಳ್ಳೆ ನಿಮ್ಗೆ ವಿಷಯ ಹೇಳ್ತೀನಿ. ಹಿಂದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಅನ್ನೋ ವರ್ಡ್ ಯೂಸ್ ಮಾಡುವಂಗಿರ್ಲಿಲ್ಲ, ಇಸ್ಲಾಂ ವರ್ಡ್ ಯೂಸ್ ಮಾಡುವಂಗಿರ್ಲಿಲ್ಲ, ರಿಪೋರ್ಟ್ ಆಗ್ತಿತ್ತು. ಮುಸ್ಲಿಂಗೆ ಉಲ್ಟಾ ಹಾಕ್ತಾ ಇದ್ರು, ಯಾಕೆಂದ್ರೆ ರಿಪೋರ್ಟ್ ಆಗುತ್ತೆ ಅಂತ. ಈಗ ಇವರೇ ಕಾಲ್ ಮೇಲೆ ಕುಲಾಡಿ ಹಾಕೊಂಡಿದ್ದಾರೆ. ಇವತ್ತು ಎಲ್ಲ ಮೀಡಿಯಾಗಳು ಅಲ್ಪಸಂಖ್ಯಾತರ ಬದಲಿಗೆ ಮುಸ್ಲಿಂ 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 ಅಂತ ಹೇಳ್ತಾ ಇದೆ. ಧರ್ಮ ಬಿಕ್ಕಟ್ಟು ಅಂತಿದೆ, ಧರ್ಮ ಯುದ್ಧ ಅಂತಿದೆ ಎಲ್ಲ ಮೀಡಿಯಾಗಳು. ಯಾರು ಮಾಡ್ಕೊಂಡಿದ್ದು ಸರ್? ಅಂಗಡಿಗಳು ಮೊನ್ನೆವರೆಗೆ ಇವರು ಅಂಗಡಿಗಳು ಬಂದ್ ಮಾಡುವವರೆಗೆ ಮೊನ್ನೆ ಈ ತೊಂದರೆ ಆಗಿತ್ತ. ಗಂಗೊಳ್ಳಿಯಲ್ಲಿ ಬಹಿಷ್ಕಾರ ಇವರು ಹಾಕಿದ್ದು ಮೊದಲು, ಆದರೂ ನಾವು ಸುಮ್ಮನೆ ಇದ್ವಿ. ನಮ್ಮ ತಾಳ್ಮೆ ನೋಡಿ, ಅದೇ ಹಿಂದೂ ಧರ್ಮದವರ ತಾಳ್ಮೆ ಮೆಚ್ಚಬೇಕು. ಅಂದರೆ ನಿಮಗೆಲ್ಲ ಈಗ ಮಾಂಸ ವ್ಯಾಪಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೇ ಚರ್ಚೆ. ಈ ಜನಿವಾರ ಹಾಕೊಂಡ ಈ ಬ್ರಾಹ್ಮಣರಿಗೆ, ಮಾಂಸ ತಿನ್ನೋದವರಿಗೆಲ್ಲ ಯಾಕೆ ಇದೆಲ್ಲ ಬೇಕಿತ್ತು? ಸೂಲಿಬೇರೆಯವರಿಗೆ, ಮಹೇಶ್ ವಿಕ್ರಮ್ ಹೆಗಡೆ ಅವರಿಗೆ. ಅಂದರೆ ನೀವು ಬ್ರಾಹ್ಮಣರಂತ ನಿಜವಾಗ್ಲೂ ನೀವು ವೆಜಿಟೇರಿಯನ್ನ ಹೇಗೆ? ಅಂದರೆ ಈ ಚರ್ಚೆ ಬರ್ತಾ ಇರೋದಕ್ಕೆ ನಾನು ಕೇಳೋದು. ಸರ್, ನಾನು ಹಿಂದೂ. ಜಾತಿ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇಲ್ಲ. ಆದರೆ ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೀನಿ. ನಾನು ಎಲ್ಲೂ ಉತ್ತರ ಕೊಟ್ಟಿಲ್ಲ ಇದಕ್ಕೆ, ಯಾಕೆಂದ್ರೆ ಜಾತಿಯಲ್ಲಿ ನಂಬಿಕೆ ಇಲ್ಲದವನು ಉತ್ತರ ಯಾಕೆ ಕೊಡ್ಬೇಕು ಅಂತ. ಸರಿ, ನಾನು ಬ್ರಾಹ್ಮಣ ಅಲ್ಲ. ಜಾತಿಯಲ್ಲಿ ಇವತ್ತು ಮಾಡಿರುವ ಜಾತಿ ವ್ಯವಸ್ಥೆಯಲ್ಲಿ ನಾನು ಬ್ರಾಹ್ಮಣ ಅಲ್ಲ. ಹಿಂದಿನ ಪ್ರೊಫೆಷನಲ್ ಏನು ಜಾತಿ ಇತ್ತಲ್ಲ, ಯೋಚನೆಯಿಂದ ಬ್ರಾಹ್ಮಣ, ಆ ರೀತಿ ಅದರಲ್ಲಿ ಏನಾದರೂ ನೀವು ತಿಳ್ಕೊಳ್ಳಿ. ನಾನು ನಾನ್ ವೆಜ್ ತಿನ್ನುವವನು. ನಾನ್ ವೆಜ್ ತಿನ್ನುವ ಬ್ರಾಹ್ಮಣ ಚಿಂತನೆ. ಹೌದು. ನಾನು ಜಾತಿ ಹೇಳೋಲ್ಲ, ವರ್ಣದಲ್ಲಿ ನಾನು ಕ್ಷತ್ರಿಯ. ಓಕೆ, ಫೈಟರ್ ಅಷ್ಟೇ, ಯೋಧ ಅಷ್ಟೇ. ಸರಿ. ನೀವು ಹಿಂದೂ ಅಂತ ಹೇಳಿದ್ರಿ. ಹಿಂದೂ ಇದರ ಬಗ್ಗೆ ಗರ್ವದಿಂದ ಗರ್ಜಿಸು ಅಂತ ವಿವೇಕಾನಂದರು ಹೇಳಿದಾಗೆ. ಈಗ ಹಿಂದೂ ಕ್ಷೇತ್ರಗಳಲ್ಲೆಲ್ಲ ಕೆಲವೊಮ್ಮೆ ಸಮಸ್ಯೆಗಳಾದಾಗ ಯಾರು ಮಾತಾಡೋದಿಲ್ಲ. BJP ಅವರು ಮಾತಾಡೋದಿಲ್ಲ, ಕಾಂಗ್ರೆಸ್. ಉದಾಹರಣೆಗೆ ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಕಾಣಿಕೆ ಹುಂಡಿಗೆ ಕನ್ನ ಹಾಕಿದಂಥ ಪ್ರಕರಣ. ಅದರಲ್ಲಿ ಸರ್ಕಾರವೇ ನೇಮಿಸಿದ ಟ್ರಸ್ಟಿಗಳು ಅವ್ಯವಹಾರ ಮಾಡಿದ್ದಾರೆ ಅಂತ CC ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಯಾರು ಮಾತಾಡ್ತಾ ಇಲ್ಲ. ಏನು ಇದು? ಯಾರು ಹಾಗಾದ್ರೆ ಹಿಂದೂಗಳು ಅದರಲ್ಲಿ ಮಾತಾಡುವ ಪಾಪ ಮಾತ್ರ ಮಾತಾಡೋದು. ನಿಮಗೊಂದು ಮಾತು ಹೇಳ್ತೀನಿ ಇದರ ಬಗ್ಗೆ. ಬೇಗದಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡ್ತೀವಿ. ನಾವು ಬಹಳ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ನೋಡಿ, ಇದುವರೆಗೆ ನಾವು ಹುಂಡಿಗೆ ಹಣ ಹಾಕಬೇಡಿ, ಹಜ್ಜಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ವಿ. ಹೌದು, ಖಂಡಿತ, ಹಿಂದೂಗಳಿಗೆ. ಆದ್ರೆ ಹುಂಡಿಗೆ ಹಣ ಹಾಕಬೇಡಿ, ಬ್ಲೌಸ್ಗೆ ಹೋಗುತ್ತೆ, ಅವರನ್ನು ರಾಜ್ಯಾಧ್ಯಕ್ಷರು ರಕ್ಷಿಸ್ತಾರೆ, ಅದು ನಮ್ಗೆ ಗೊತ್ತಿರಲಿಲ್ಲ. ಈ ರೀತಿನೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಮಂತ್ರಿಗಳ ಸೆಕ್ರೆಟರಿ ಕಾಲ್ ಮಾಡಿದ್ರೆ ಅಲ್ಲಿ ಕಾಲ್ ಮಾಡಿ ನಮ್ಮ ವಿಷಯಕ್ಕೆ ನೀವು ಬರಬೇಡಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳುವ ಅಧ್ಯಕ್ಷರು ದುರ್ಬಲ ಅಲ್ಲ. ಈಗ ನಾನು ಅಂತ ಇರುವಾಗ ಇಂಥ ದೇವಸ್ಥಾನಗಳಲ್ಲಿ ಇಂಥ ತಪ್ಪುಗಳು ನಡೀತಾ ಇರುತ್ತೆ. ಕದ್ರಿ ಮಂಜುನಾಥ ನೋಡ್ತಾನೆ ಅಲ್ವಾ? ನೋಡ್ಲಿ. ಈಗ ತುಂಬ ಕಟುವಾದಂಥ ವಿಷಯಗಳನ್ನು, ಹತ್ತರಗಳನ್ನು ಹೇಳಿದ್ರಿ. ಈಗ ಸಣ್ಣ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ, ಅದ್ರ ಬಗ್ಗೆ ನಾನು ಬರ್ತೇನೆ. ಈಗ RSS ಅದರ ಸಮಾಜ ಸುಧಾರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? RSS ಇಲ್ಲದಿರ್ತಿದ್ರೆ ಈ ದೇಶ ಹೀಗೆ ಇರ್ತಿರ್ಲಿಲ್ಲ. ನೋಡಿ, ಯಾವುದೇ ಸ್ವಾರ್ಥ ಇಲ್ಲದೆ ನಿಮಗೆ RSS, ಎಷ್ಟೋ ಜನರು RSS ಬಗ್ಗೆ ಬಹಳ ಈ ಏನೋ ಬುದ್ಧಿಜೀವಿಗಳು ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಒಂದು ನಾನು ಯಾವಾಗಲೂ ಮಾತು ಹೇಳೋದು, ನೀವು ಒಂದ್ಸಲ ಶಾಖೆಗೆ ಹೋಗ್ಬೇಕು, ಅಲ್ಲಿ ಏನಾಗುತ್ತೆ ನೋಡ್ಬೇಕು. ಅಥವಾ ಬನ್ನಿ, ಸಂಘದ ಕಚೇರಿಗೆ ಬಂದರೆ ಆ ಪ್ರಚಾರಕರು ಒಂದು ಡಬ್ಬೆಯಲ್ಲಿ 2 ಜೊತೆ ಬಟ್ಟೆ ಇಟ್ಕೊಂಡು, ಒಂದು ಬಟ್ಟೆ ಅವತ್ತು ಹಾಕೊಂಡು ಒಂದು ಬಟ್ಟೆ ಒಣಗಕ್ಕೆ ಹಾಕಿ ಹೇಗಿರ್ತಾರಂತ ನೀವು ನೋಡಬೇಕು. ಆ ನಿಸ್ವಾರ್ಥವಾಗಿ ಮಾಡುವ ಸೇವೆ ಇದೆಯಲ್ಲ, RSS ಇಲ್ಲದಿರ್ತಿದ್ರೆ ಈ ದೇಶ ಇರ್ತಿರ್ಲಿಲ್ಲ. ಸರಿ. ಈಗ ಕಾಂಗ್ರೆಸ್ ಮುಕ್ತ ಭಾರತ ಎನ್ನುವಂಥ ಸ್ಲೋಗನ್ಗಳನ್ನು ಎಲ್ಲ ಕಡೆ ಹೇಳ್ತಾರೆ. ನಿತಿನ್ ಗಡ್ಕರಿ ಕೂಡ ಅದನ್ನು ವಿರೋಧ ಮಾಡಿದರು. ನಿಮ್ಮ ಅಭಿಪ್ರಾಯ? ನನಗೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದಕ್ಕಿಂತ ಕುಟುಂಬ ಏನು ಇದೆಯಲ್ಲ, ಈ ನೆಹರು ಕುಟುಂಬ ಇದೆಯಲ್ಲ, ಈ ನೆಹರು ಕುಟುಂಬ ಮುಕ್ತ ಭಾರತ ಆಗಬೇಕು. ಅಂದರೆ ರಾಜಕಾರಣ ಮುಕ್ತ ಕುಟುಂಬ ಇರಲಿಲ್ಲ, ಬದುಕಬೇಕು. ಅವ್ರು ಬದುಕಲಿ, ಬಟ್ ಈ ರಾಜಕೀಯದಲ್ಲಿ ಇರಬಾರ್ದು, ಅವರ ದೇಶದಲ್ಲಿ ಇರಬೇಕು. ಆಗ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ. ಈಗ ಕಾಶ್ಮೀರಿ ಫಿಲ್ಮ್ ನೋಡಿದ್ರಾ? ನೋಡಿದ್ದೀನಿ. ಈಗ ಕಾಶ್ಮೀರಿ ಫಿಲ್ಮ್, ಆ ಫಿಲ್ಮಿನಿಂದಲೇ ಈಗ BJP ಅವರು ಅಂದರೆ
ಉಚಿತವಾಗಿ ತೋರಿಸ್ತಾ ಇದ್ದಾರೆ, ಅವರಿಗೆ ಏನಾದರೂ ಹೆಲ್ಪ್ ಆಗ್ಬೋದು, ಅದನ್ನ ಗೆಲ್ಲುವ ಒಂದು ಆಸೆ ಇದೆ? ಇಲ್ಲ, ಒಂದು ಗೆಲ್ಲೋದು ಸೋಲೋದು ಅದಲ್ಲ ಸರ್. 30 ವರ್ಷದಿಂದ ಈ ಸತ್ಯನ ಬಚ್ಚಿಟ್ಟಿದ್ರಲ್ಲ ಇದೇ ಕಾಂಗ್ರೆಸ್ಸಿಗರು, ಅದು ಇವತ್ತು ನೋಡಿ, ನಾನು ಇತ್ತೀಚೆಗೆ ಒಂದು ಮಾತು ಹೇಳಿದೆ. ಕಾಶ್ಮೀರ್ ಫೈಲ್ಸ್ ನೋಡಿದ ತಕ್ಷಣ ನಾನು ಹೇಳಿದ 2 ಮಾತು. ಒಂದು, ಭಾರತ ದೇಶದ ಜನರ ಯೋಚನಾ ಲಹರಿ ಬದಲಾಗುತ್ತೆ. 2, ಫಿಲ್ಮ್ ಇಂಡಸ್ಟ್ರಿ ಕೆಲಸ ಮಾಡುವ ವಿಧಾನ ಬದಲಾಗುತ್ತೆ. ಅದರೊಟ್ಟಿಗೆ ಇಷ್ಟು ವರ್ಷದಿಂದ ಮುಚ್ಚಿಟ್ಟಿದ್ರಲ್ಲ ಈ ಸತ್ಯ ನೋಡಿ, ಎಷ್ಟೋ ಸೀರೀಸ್ ಮಾಡ್ತಾರೆ, ಎಷ್ಟೋ ಮೂವಿ ಮಾಡ್ತಾರೆ ಪ್ರೊಪಗಂಡ ಎತ್ಕೊಂಡು, ಸುಳ್ಳು ಪ್ರೊಪಗಂಡ. ಬಟ್ ಸತ್ಯನೇ, ಒಂದು ಸಿನಿಮಾ ಸಾಕು ಅದನ್ನೆಲ್ಲ ಹೊಡೆಯೋಕೆ. ಸತ್ಯಕ್ಕೆ ಯಾವಾಗ್ಲೂ ಜಯ ಅಂತಾರಲ್ಲ, ಅಂತಿಮವಾಗಿ ಸತ್ಯಕ್ಕೆ ಜಯ. ಈಗ ತಾಂಟೋದಾದ್ರೆ ಆ ದಮ್ ಇರುವವರ ಹತ್ರ ತಾಂಟ್ಬೇಕು, ನನ್ನ ಹತ್ರ ತಾಂಟ್ಲಿ ಯಾವಾಗ್ಲೂ. ನಗ್ನ ಚಿಕ್ಕನೇರಳೆ, ಕವಿತಾ ರೆಡ್ಡಿ, ಅಮೂಲ್ಯ ಲಿಯೋನಿ, ಬಲಿತ ಕೊಳೆತ ಮರ ಆಗ್ಲಿ, ಈಗ ಇನ್ನೂ ತಿಳುವಳಿಕೆ ಇಲ್ಲ, ಚಿಕ್ಕ ನೇರಳೆ ಅಷ್ಟೇ. ಸರಿ. STPI, ಆಮ್ ಆದ್ಮಿ, ನಿಮ್ಗೆ ಯಾವುದು ಬೆಟರ್ ಅಂತ ಅನಿಸ್ತಾ ಇದೆ? ನನಗೆ ಎರಡೂ ಬೆಟರ್ ಅಂತ ಅನಿಸೇ ಇಲ್ಲ. ಮತ್ತೆ ನನಗೆ ಇವತ್ತಿನ ಮಟ್ಟಿಗೆ ಇವತ್ತಿರುವ ಪಕ್ಷಗಳಲ್ಲಿ BJP ಬೆಟರ್ ಅನಿಸುತ್ತೆ. ಸರಿ, ನಿಮಗೆ ಯಾವುದು ಹೆಚ್ಚು ಇಷ್ಟ, ಪೋಸ್ಟ್ ಕಾರ್ಡ್, ವಿಕ್ರಮ ಟಿವಿ? ಎರಡು ನನ್ನ ಕಣ್ಗಳು. ಇವತ್ತು ನಾನು ಹೇಳ್ದಲ್ಲ 1.5 ವರ್ಷದಿಂದ ನಾನು ಪೋಸ್ಟ್ ಕಾರ್ಡ್ಗೆ ತಲೆ ಹಾಕಿರ್ಲಿಲ್ಲ ಅಂತ. ನಾನು ಪೋಸ್ಟ್ ಕಾರ್ಡ್ನವರು ಒಂದು ಮಾತು ಹೇಳ್ತಿದ್ರು, TV ವಿಕ್ರಮ ಬಂದ ನಂತರ ನಮ್ಮನ್ನು ಅನಾಥ ಮಾಡಿದ್ದೀರಲ್ಲ ಸರ್ ಅಂತ. ಅಂದ್ರೆ ಅಲ್ಲಿ ಅಂದ್ರೆ ನಾನು ಅಲ್ಲಿ ಜಾಸ್ತಿ ಆಕ್ಟಿವ್ ಇರಬೇಕಾಗಿತ್ತು, ಹಾಗೆ ಇವತ್ತು ನಾವು ಒಟ್ಟಿಗೆ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಬಟ್ 2 ಪೋಸ್ಟ್ ಕಾರ್ಡ್ ಇಲ್ಲದೆ TV ವಿಕ್ರಮ ಇಲ್ಲ. ಸರಿ, ಯಾಕೆಂದ್ರೆ TV ವಿಕ್ರಮ ಇವತ್ತು ಯಾಕೆಂದ್ರೆ ಪೋಸ್ಟ್ ಕಾರ್ಡ್ಗೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೊಂದು ನಿಮಗೆ ಸೀಕ್ರೆಟ್ ಹೇಳ್ಬಿಡ್ತೀನಿ. ಇಡೀ ಇಂಡಿಯಾದಲ್ಲಿ 300 ಮಿಲಿಯನ್ ರೀಚ್ ಇದೆ ನಮ್ಮ ಹತ್ರ. ಅದು ಹೇಗಿದೆ ಅಂತ ನಾನು ಹೇಳೋಕೆ ಹೋಗಲ್ಲ. ಇವತ್ತು ನಮಗೆ 1,80,000 ಸಬ್ಸ್ಕ್ರೈಬರ್ಸ್ 5 ತಿಂಗಳಲ್ಲಿ ಬರೋಕೆ, 9.5 ಕೋಟಿ ಇಂಪ್ರೆಷನ್ ಬರೋಕೆ ಕಾರಣ ಪೋಸ್ಟ್ ಕಾರ್ಡ್. ಆದ್ರಿಂದ ಪೋಸ್ಟ್ ಕಾರ್ಡ್ ಯಾವತ್ತಿದ್ರು ಅಮ್ಮನ ಸ್ಥಾನ ಅಷ್ಟೇ. ಇದು ಹೆಂಡತಿ ಸ್ಥಾನ ಇರ್ಬೋದು, ಇಲ್ಲ ಮಗಳ ಸ್ಥಾನ. ಮಗಳ ಸ್ಥಾನ. ಸರಿ ಸರ್, ನಿಮ್ಮ ಇದು ಹಿಂದುತ್ವ, BJP ಮೊದಲ ಇದು ಯಾವುದಕ್ಕೆ ನಿಮ್ಮದು? ನಾನು ಯಾವಾಗಲೂ BJP ಅಂತ ಹೇಳಲೇ ಇಲ್ಲ, ನನಗೆ ಹಿಂದುತ್ವ. ನನ್ನ ಧರ್ಮ, ನನ್ನ ಸನಾತನ ಧರ್ಮ ಯಾವತ್ತಿದ್ರು ಮೊದಲು, ಅದೇ ಕೊನೆ. ಒಂದು ವಾಕ್ಯದಲ್ಲಿ ಉತ್ತರ, ಒಂದೇ ಅಭಿಪ್ರಾಯ. ನರೇಂದ್ರ ಮೋದಿ ಮನುಷ್ಯರಲ್ಲ, ಅಂದ್ರೆ ದೇವರು. ಇರ್ಲಿ. ಅಮಿತ್ ಶಾ ಚಾಣಕ್ಯ. BL ಸಂತೋಷ್ ಸಿಂಪ್ಲಿಸಿಟಿ. ಕಲ್ಲಡ್ಕ ಪ್ರಭಾಕರ್ ಭಟ್ ಸಿಂಹ. ನಳಿನ್ ಕುಮಾರ್ ಕಟೀಲ್ ದುರ್ಬಲ. HD ಕುಮಾರಸ್ವಾಮಿ ಅತಂತ್ರ. ಅತಂತ್ರ ಇದ್ದಾಗ ಅವರು ಬರುವುದಾರ. ಸಂಸದ ಪ್ರತಾಪ್ ಸಿಂಹ. BJP ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರಿ. ನೋ ಕಮೆಂಟ್ಸ್. ಶರಣ್ ಪಂಪುವೆಲ್ ನಮ್ಮ ರೀತಿಯ ಹಿಂದೂ ಧರ್ಮ ರಕ್ಷಕ. ರಹೀಂ ಉಚ್ಚಿಲ್ ಸ್ಥಳೀಯ. ನಾವು ಇಷ್ಟಪಡುವ ಮುಸಲ್ಮಾನರ ಹೇಗಿರ್ಬೇಕು ಆ ಗ್ರೂಪಿಗೆ ಸೇರಿದವ. ಸರಿ. UT ಖಾದರ್ ಮುಖವಾಡದ ಬದುಕು. OWC ಸಹೋದರರು ಅಕ್ಬರುದ್ದೀನ್ ಮತ್ತೆ ಹೊಸ ಭಯೋತ್ಪಾದಕರು. ಈಗ ಲವ್ ಜಿಹಾದ್, ಮತಾಂತರ, ಟೆರರಿಸಂ, ಇದನ್ನು ತಡಿಲಿಕ್ಕೆ ನೀವೊಬ್ಬ ಮಾಧ್ಯಮದವರಾಗಿ ಅಥವಾ ಒಬ್ಬ ಪ್ರಜೆಯಾಗಿ ಏನು ಮಾಡ್ತಾ ಇದ್ದೀರಿ? ನಾನು ಏನು ಮಾಡಬೇಕು ಮತ್ತು ಏನು ಮಾಡ್ತಾ ಇದ್ದೀರಾ, ಇದು 2 ಪ್ರಶ್ನೆಗೆ ಉತ್ತರ ಕೊಡೋದಾದರೆ, ಏನು ಮಾಡಬೇಕಂದ್ರೆ ಮೊದಲು ಈ ಲವ್ ಜಿಹಾದ್, ಲವ್ ಟ್ರ್ಯಾಪ್ ಜಿಹಾದ್, ಲವ್ ಜಿಹಾದ್ ಅಲ್ಲ, ಲವ್ ಟ್ರ್ಯಾಪ್ ಜಿಹಾದ್ ಮತ್ತು ಮತಾಂತರ, ಇದನ್ನು ತಡಿಬೇಕಾದ್ರೆ ನಿಮ್ಗೊಂದು ಇತ್ತೀಚೆಗೆ ನಾವು TV ವಿಕ್ರಮದಲ್ಲಿ ಭಾಳ ಒಳ್ಳೆಯ ಪ್ರೋಗ್ರಾಮ್ ಮಾಡಿದ್ವಿ ಮತಾಂತರದ ಬಗ್ಗೆ. ಅದು ಲವ್ ಟ್ರ್ಯಾಪ್ ಜಿಹಾದ್ ಮಾತ್ರ ಅಲ್ಲ, ಇಂಟೆಲೆಕ್ಚುಯಲ್ ಜಿಹಾದ್ ಇದೆ, ಜಾಬ್ ಜಿಹಾದ್ ಇದೆ, ಇನ್ನು ಬೇರೆ ಬೇರೆ ತರಹದ ಜಿಹಾದ್ಗಳಿವೆ, ಲ್ಯಾಂಡ್ ಜಿಹಾದ್ ಇದೆ, ನಾರ್ಕೋಟಿಕ್ಸ್ ಜಿಹಾದ್ ಇದೆ. ಈ ರೀತಿ ಬೇರೆ ಬೇರೆ ತರಹದ ಜಿಹಾದ್ಗಳಿವೆ. ತಿಳ್ಕೊಂಡಿದ್ದಾರೆ, ಸಂಶೋಧನೆ ಮಾಡಿದರೆ? ಹೌದು, ಮಾಡಿದ್ದೀವಿ. ಅದರ ಬಗ್ಗೆ ಸ್ವಲ್ಪ ಕೆಲಸನೂ ಮಾಡ್ತಾ ಇದ್ದೀವಿ. ಇದನ್ನು ತಡಿಬೇಕಾದ್ರೆ ಮೊದಲು ನಮ್ಮ ಧರ್ಮದ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡ್ಬೇಕು ನಾವು. ನೋಡಿ,
ಅಲ್ಲಿ ಒಂದು ಹೆಣ್ಮಗಳು ಇಸ್ಲಾಂಗೆ ಮತಾಂತರ ಆದ ಹೆಣ್ಮಗಳು ಮತ್ತೆ ವಾಪಸ್ ಬಂದ ಹೆಣ್ಮಗಳ ಹತ್ರ ಒಂದು ಪ್ರಶ್ನೆ ಮಾಡುವಾಗ ಅವಳು ಹೇಳ್ತಾಳೆ, ನಾನು ಟೀಚರ್ ಆಗಿದ್ದೆ. 7ನೇ ಕ್ಲಾಸಿನ ಹುಡುಗ ಬಂದು ಹೇಳ್ತಾನೆ, ನೀವು ತುಂಬಾ ಚಂದ ಇದ್ದೀರಾ ಟೀಚರ್, ನಮ್ಮ ಧರ್ಮಕ್ಕೆ ಬನ್ನಿ ಅಂತ. ಅಂದ್ರೆ 7 ಲಕ್ಷ ರೂಪಾಯಿ, ಅದೇ 7 ಲಕ್ಷ ರೂಪಾಯಿ ಕೊಡ್ತೀವಿ, ಬೇಕಾದ್ರೆ ನೀವು ತುಂಬಾ ಚಂದ ಇದ್ದೀರಾ, ನಮ್ಮ ಧರ್ಮಕ್ಕೆ ಬನ್ನಿ. ಅಂದ್ರೆ ಚಂದ ಇದ್ದೀರಾ, ಬಟ್ ಈಗ ನೀವು ಕಾಫಿರರಾಗಿದ್ದೀರಾ, ನೀವು ನಮ್ಮ ಧರ್ಮಕ್ಕೆ ಬಂದ್ರೆ ಮಾತ್ರ ನಿಮ್ಮನ್ನು ಒಪ್ಕೊಳ್ತೀವಿ, 7 ಲಕ್ಷ ಕೊಡ್ತೀವಿ. ಒಂದು 7ನೇ ಕ್ಲಾಸಿನ ಮಗು ಹೇಳೋದು. ಅದೇ ನನ್ನ ಅಪಾರ್ಟ್ಮೆಂಟಲ್ಲಿ ಮೇಲೆ ಇರುವ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ 2 ಮಕ್ಕಳು ಬಂದು, 4ನೇ ಕ್ಲಾಸು ಮತ್ತು 2ನೇ ಕ್ಲಾಸ್ ಮಕ್ಕಳು ಬಂದು ನನ್ನ ಮಗಳೊಟ್ಟಿಗೆ ಆಟ ಆಡುವಾಗ ಹೇಳ್ತಾರೆ, ಅಕಾರ್ಡಿಂಗ್ ಟು ಬೈಬಲ್ ಪೇಜ್ ನಂಬರ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಮ್ಮ ಮಕ್ಕಳು ಈ ರೀತಿ ಹೇಳೋದು ಯಾವಾಗ? ಅಂದ್ರೆ ಭಗವದ್ಗೀತೆ ಅಕಾರ್ಡಿಂಗ್ ಟು ಅಧ್ಯಾಯ 3 ಶ್ಲೋಕ ನಂಬರ್ 3 ಅಂತ ಹೇಳೋದು ಯಾವಾಗ ನಮ್ಮ ಮಕ್ಕಳು? ಭಗವದ್ಗೀತೆ ಕಲಿಸಲಿಕ್ಕೆ ಕಡ್ಡಾಯ ಆಗಬೇಕು, ಭಗವದ್ಗೀತೆ ಕಲಿಸ್ಬೇಕು, ವೇದ ಉಪನಿಷತ್ನ ಬೇಸಿಕ್ ನಾಲೆಜ್ ಕೊಡ್ಬೇಕು ನಾವು. ಅದು ಕೊಡ್ತಾ ಇಲ್ಲ. ಅದು ಕೊಡದೇ ಇರುವುದೇ ಇವತ್ತಿನ ಈ ಸಮಸ್ಯೆಗಳಿಗೆ ಕಾರಣ. ಬೇರೆ ಯಾರು ನಾವು ಅವರನ್ನು ದೂರಿ ಇವರನ್ನು ದೂರಿ ಪ್ರಯೋಜನ ಇಲ್ಲ. ನಮ್ಮ ಧರ್ಮದಲ್ಲಿ ಆಗ್ತದೆ 2 ಜನರೇಷನ್ ಇದರಿಂದ ಗ್ಯಾಪ್ ಆಗಿಬಿಡುತ್ತೆ. ಆದರೆ ಅವರು ಪಕ್ಕ ಧರ್ಮಗುರುಗಳ ಹತ್ರ ಮದ್ರಸದಲ್ಲಿ ಧರ್ಮದ ಬಗ್ಗೆ ಕಲಿತಾರೆ. ಪರ್ಯಾಯವಾಗಿ ಹಿಂದೂಗಳಿಗೆ ಕಡ್ಡಾಯವಾಗಿ ಧರ್ಮ ಕಲಿಯುವುದಿಲ್ಲ. ಅಂದ್ರೆ ಅದನ್ನ ನೀವು ಸರ್ಕಾರದ ರೀತಿಯಲ್ಲೇ ಮಾಡಿಸಬೇಕು ಅಂತ ಹೇಳ್ತೀರಾ, ಅಲ್ಲ ಧಾರ್ಮಿಕ ಮುಖಂಡರೇ ಈ ಧರ್ಮದ ಬೋಧನೆ? ಈಗ ಅಲ್ಲಿ ಮದ್ರಸಕ್ಕೆ ನಾವು ಸರ್ಕಾರದಿಂದಲೇ ಸಪೋರ್ಟ್ ಕೊಡ್ತಾ ಇದೀವಲ್ಲ, ಸರ್ಕಾರದಿಂದ ಮಾಡಲಿ. ಹಾಗೆ ಈಗ ನಾನೊಂದು ವಿಕ್ರಮ ಫೌಂಡೇಶನ್ ಅಂತ ಮಾಡಿದ್ದೀನಿ. ಇದರ ಮೂಲ ಉದ್ದೇಶ ವೇದ ಪಾಠಶಾಲೆ ಮಾಡೋದು ಹಳ್ಳಿಗಳಲ್ಲಿ. ಬೆಳಗ್ಗೆ ಅಥವಾ ಸಂಜೆ 1 ಗಂಟೆ ಈ ಗೀತೆ ಮತ್ತೆ ವೇದ ಉಪನಿಷತ್ನ ಬೇಸಿಕ್ ನಾಲೆಜ್ ಮಕ್ಕಳಿಗೆ ಕೊಡುವ ಉದ್ದೇಶ. ಆಲ್ರೆಡಿ ನಾನು ಕೆಲವು ಸ್ವಾಮೀಜಿಗಳಲ್ಲಿ ಮಾತಾಡಿದ್ದೀನಿ, ಮತ್ತೆ ಸ್ವಲ್ಪ ಹಿರಿಯರಲ್ಲಿ ಮಾತಾಡಿದ್ದೀನಿ. ಇದರ ಕೆಲಸ ಮುಂದೆ ನಡೆಯಲಿದೆ. ಈಗ ನಾವು ನಮ್ಮ ಫೌಂಡೇಶನಿಂದ ಒಂದು ಸುಳ್ಯದಲ್ಲಿ ಮನೆಗಳು ಕಟ್ತಾ ಇದ್ದೀವಿ. ಅಂದರೆ ಈ ತುಂಬ ಬಡವರು ಎಷ್ಟೇ ಪ್ರೆಷರ್ ಇದ್ರೂ ಕೂಡ ಮತಾಂತರ ಆಗಲಿಲ್ಲ, ಕಾಡಲ್ಲಿ ಇರುವವರು ಅಂಥವ್ರಿಗೆ ಕಟ್ತಾ ಇದ್ದೀವಿ. ಈ ಇನ್ನೊಂದು ಕೆಲಸ ನಡೀತಿದೆ ನಮ್ಮದು ವಿದ್ಯಾಯಜ್ಞ ಅಂತ. ಈ ಜೂನಲ್ಲಿ ಒಂದು 100+ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡೋದು ವಿಕ್ರಮ ಫೌಂಡೇಶನಿಂದ. ನೆಕ್ಸ್ಟ್ ಇರೋದೇ ನಮ್ಮದು ವೇದ ಪಾಠಶಾಲೆ. ಅದಕ್ಕೆ ತುಂಬಾ ಫಂಡ್ ಬೇಕಾಗುತ್ತೆ. ಸ್ವಲ್ಪ ಅದಕ್ಕೆ ಬೇಕಾದಷ್ಟು ನಾವು ಏನೋ ಒಂದು ಸೋರ್ಸ್ ಮಾಡ್ಕೊಂಡು ಮಾಡ್ತೀವಿ. ಅದನ್ನು ನನಗೆ ಇನ್ನೊಂದು ಕ್ಲಿಯರ್ ಆಗಿಲ್ಲ, ನೀವು ಮುಂದಿನ ಎಲೆಕ್ಷನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಾ? ಮಾಡಿದರೆ ಯಾವ ಪಕ್ಷದಲ್ಲಿ? ಏನಾದರೂ ಐಡಿಯಾ ಇದೆಯಾ? ಇದುವರೆಗೆ ಅಂಥ ಐಡಿಯಾ ಇಲ್ಲ. ನನಗೆ ಮುಂದೆ ಇರುವ ಗುರಿ ಅಂದರೆ ನನಗೆ ಮುಂದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಬರ್ತ್ ಸಾಕಾಗಲಿಕ್ಕಿಲ್ಲ ನನಗೆ ಕೆಲಸ ಮಾಡೋಕ್ಕೆ. ಯಾಕೆಂದರೆ ವೇದ ಪಾಠಶಾಲೆ ಇದೆ, ಯಾಕೆಂದರೆ ಅಲ್ಲಿ ಮದ್ರಾಸಗಳಿವೆ. ನಮ್ಮಲ್ಲಿ ಏನೂ ಇಲ್ಲ, ಇವನ್ ಗುರುಕುಲಗಳಿಲ್ಲ. ನನಗೆ ನಮ್ದು ತುಂಬ ಕನಸಿದೆ, ದೇವಗ್ರಾಮ ಅಂತ ಏನೋ ಒಂದು ಕನಸಿದೆ. ಆಮೇಲೆ ವೇದ ಪಾಠಶಾಲೆಯ ಕನಸಿದೆ. ಒಂದು ಸಾವಿರಾರು ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಬೇಕಂತ ಕನಸಿದೆ. ಗೋ ಸ್ವರ್ಗ ಮಾಡಬೇಕಂತ ಆಸೆ ಇದೆ. ಹೀಗೆ ತುಂಬ ಕನಸುಗಳಿದೆ. ಆ ಕನಸುಗಳ ಮಧ್ಯೆ ರಾಜಕೀಯ ಗೊತ್ತಿಲ್ಲ ನನಗೆ ಫ್ಯೂಚರ್ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ನನಗೆ ಅಂಥ ಇಂಟ್ರೆಸ್ಟ್ ಇಲ್ಲ. ಧರ್ಮಕ್ಕೆ ಕೆಲಸ ಮಾಡ್ತಾ ಧರ್ಮ ಕಾರ್ಯ ಮಾಡ್ತಾ ಇರೋದು ಅದೇ ಅದರಲ್ಲಿ ಸಿಗುವ ಖುಷಿ ನೆಮ್ಮದಿ ಬೇರೆ ಯಾವುದರಲ್ಲೂ ಸಿಗೋಲ್ಲ. ನೀವು ಗಮನಿಸಿದ್ದೀರಾ ಇಲ್ವೋ ಗೊತ್ತಿಲ್ಲ, ಇಷ್ಟು ವರ್ಷದಲ್ಲಿ ನಾನು ಯಾವ ಟಿವಿಗೂ ಸಂದರ್ಶನ ಕೊಟ್ಟಿಲ್ಲ. ಯಾವ ಟಿವಿಯವ್ರು ಕೇಳಿದಾಗಲೂ ನಾನು ಇಲ್ಲ ತಪ್ಪಿಸ್ಕೊಂಡಿದ್ದೀನಿ. ನೀವು ನಿನ್ನೆ ಕಾಲ್ ಮಾಡಿದಾಗ ಇಲ್ಲ ಅನ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನನ್ನ ಸ್ನೇಹ ಮತ್ತು ವಿಶ್ವಾಸ ಅದು ಬಹಳ ದೊಡ್ಡದು. ಆದ್ದರಿಂದ ಜೀತಣ್ಣ ಅಂದರೆ ನಾವು ಇಲ್ಲ ಅನ್ನೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ನೀವು ಇಷ್ಟೇ ಅಲ್ಲ, ಈಗ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಾ. ನಮಗೆ ನಿಮ್ಮನ್ನು ಪ್ರೆಸಿಡೆಂಟ್ ಆಗಿ ಕಾಣೋಕ್ಕಿದೆ. ನೀವು ಬೆಳಿಬೇಕು ಅಷ್ಟೇ ನಮ್ಮ ಆಸೆ. ಧನ್ಯವಾದ.